ultimate blessing. ಇದಾಗಿದೆ ಶಾಶ್ವತವಾದಂತ ಆಶೀರ್ವಾದ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit, ಪವಿತ್ರಾತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ, ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. Hallelujah. ಪಿತನ ಪ್ರೀತಿ, ಸುತನ ಕೃಪಾ, ಆತ್ಮನ ಅನ್ಯೋನ್ಯತೆ. Hallelujah. 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 ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. Love of the Father, grace of Jesus, communion of the Spirit. Hallelujah. Hallelujah. When you worship the Trinity, ನಾವು ತ್ರಿಏಕ ದೇವರನ್ನು that ಆರಾಧಿಸುವಾಗ itself is a blessing. ನೋಡಿ ಅದೇ ಒಂದು ಆಶೀರ್ವಾದ. Have you ever heard why this 3 times it's holy, holy, holy? Not in 4 times, not in 2 times. ನೋಡಿ ಯಾಕೆ 3 ಬಾರಿ ಮಾತ್ರ ಪರಿಶುದ್ಧರು 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 ಅಂತ ಹೇಳ್ತಾ ಇದ್ದಾರೆ? 4 ಬಾರಿ ಅಲ್ಲ, 2 ಬಾರಿ ಏನೂ ಅಲ್ಲ. Father, you are holy. ಪಿತನೇ ನೀವು ಪರಿಶುದ್ಧ. Son Jesus, you are holy. ಪುತ್ರನಾದ ಯೇಸು Holy ಪರಿಶುದ್ಧರು. Spirit, you are holy. ಪವಿತ್ರಾತ್ಮರು ಪರಿಶುದ್ಧರು. Let us worship the Lord ನಾವು ದೇವರನ್ನು ಆರಾಧಿಸು. with all our heart, with all our mind, with all our soul. ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ ಆರಾಧಿಸೋಣ. ಪಿತಾವಾಂ ದೈವത്തിന് ആരാധന, പുത്രനാം യേശുവിന് ആരാധന, ആത്മാവാം ദൈവത്തിന് ആരാധന, ത്രിയേക ദൈവത്തിന് ready to worship the Trinity? ತ್ರೈಏಕ ದೇವರನ್ನು ಆರಾಧಿಸಲು ಸಿದ್ಧರಿದ್ದೀರಾ? Move your hands like this from the head to the toe. Wherever you have sickness, love of the Father, grace of Jesus, communion of the Spirit. Love of the Father, grace of Jesus, communion of the Spirit. Speak to your body will be healed. ನೋಡಿ, ನಿಮ್ಮ ತಲೆಯಿಂದ ಪಾದದ ತನಕ ಎಲ್ಲಿ ಎಲ್ಲ ಕಾಯಿಲೆ ಇದೆಯೋ, ಎಲ್ಲಿ ಎಲ್ಲ ಕಾಯಿಲೆ ಇದೋ ಅಲ್ಲಿ ಎಲ್ಲ ಮುಟ್ಟಿ ಪಿತನ ಪ್ರೀತಿ, ಮುಟ್ಟಿ ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮರ ಅನ್ಯೋನ್ಯತೆ. Hallelujah. Hallelujah. Love of the Father, ಮುಟ್ಟಿ ಎಲ್ಲಿ ಕಾಯಿಲೆ ಇದೆ ಆ ಭಾಗದಲ್ಲಿ ಮುಟ್ಟಿ. ಪಿತನ ಪ್ರೀತಿ, ನಂತರ ಹೇಳಿ ಪಿತನ ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. 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 ಪಿತನದ ದೇವನಿಗೆ ಆರಾಧನೆ, ಸುತನದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ದೇವನಿಗೆ ಆರಾಧನೆ, ಸುತನದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. Someone here praying, there is a lump just under the ear. ನೋಡಿ, ಯಾರೋ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಇಲ್ಲಿ ಒಂದು ಗಡ್ಡೆ ಇದೆ ನೋಡಿ, ಇಲ್ಲಿ Here it is. ನೋಡಿ, ಇಲ್ಲಿ ಈ ಭಾಗದಲ್ಲಿ. Now we are worshiping the Trinity. ಈಗ ನಾವು ತ್ರೈಏಕ ದೇವರನ್ನು ಆರಾಧಿಸುವಾಗ This will disappear. ಈ ಗಡ್ಡೆ ಮಾಯವಾಗಿದೆ. It will disappear. ಇದು ಮಾಯವಾಗಿದೆ. You are going to see that. ನೀವು ಅದನ್ನು ನೋಡಿ. Get ready. ಎಲ್ಲರೂ ಸಿದ್ಧರಾಗಿ. Get ready. I don't know who is that person. ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ಯಾರು. But I'm sure this will happen now. ಆದರೆ ನನಗೆ ಖಂಡಿತವಾಗಿ ಗೊತ್ತು. Where is he? I don't know. ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. You put your hand
ನಿಮ್ಮ ಕೈಯನ್ನು ಆ You put your ಭಾಗದಲ್ಲಿ hand. ಆ ಕೈಯನ್ನು ಅಲ್ಲಿ ಇಡಿ. ಮುಟ್ಟಿ. ಅದನ್ನು ಮುಟ್ಟಿ. Hallelujah. Hallelujah. If you have this problem, ನಿಮಗೆ ಅಲ್ಲಿ ಗಡ್ಡೆ ಇದ್ರೆ, lump is there, ಅಲ್ಲಿ ಗಡ್ಡೆ ಇದ್ರೆ you lay your hand ನಿಮ್ಮ ಕೈ ಆ ಭಾಗದಲ್ಲಿ ಇಡಿ. and worship the Trinity. ನಂತರ ತ್ರಿಯೇಕ ದೇವರನ್ನು When you ಆರಾಧಿಸಿ. worship, ಯಾವಾಗ ನಾವು ಆರಾಧಿಸುತ್ತೇವೋ this will disappear. ಆಗದು ಮಾಯವಾಗ್ತದೆ. In the name of Jesus. ಯೇಸುವಿನ It will ನಾಮದಲ್ಲಿ happen now. ಈಗಲೇ ಅದು We ಸಂಭವಿಸಿದೆ. are going to hear the testimony. ನೋಡಿ, ಇಲ್ಲಿ ಬಂದು ಅದನ್ನು ಸಾಕ್ಷ್ಯಪಡಿಸಿ. Lay your hand. ಕೈಯನ್ನು ಇಡಿ. Love of the Father, ಪಿತನ ಪ್ರೀತಿ, grace of Jesus, ಯೇಸುವಿನ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Ready? ಸಿದ್ಧರಿದ್ದೀರಾ? Ready? ಸಿದ್ಧರಿದ್ದೀರಾ? Hallelujah. 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 ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. Angel of the Lord is moving into the fourth row. ನೋಡಿ, 4ನೇ ಸಾಲಿನಲ್ಲಿ ದೇವದೂತರು ಬರುತ್ತಿದ್ದಾರೆ. Here in the center, the fourth row. ನೋಡಿ, 4ನೇ ಸಾಲಿಗೆ ದೇವದೂತರು Somebody is ಬರುತ್ತಿದ್ದಾರೆ. getting touched there. ಯಾರಿಗೂ ಅಲ್ಲಿ ಸೌಖ್ಯದ ಸ್ಪರ್ಶನ ಸಿಗ್ತಿದೆ. Jesus is moving there. ಯೇಸು ಸ್ವಾಮಿ ಅಲ್ಲಿಗೆ ಬರುತ್ತಿದ್ದಾರೆ. Yes. ಹೌದು, ಅಲ್ಲೇ. Hallelujah. Hallelujah. Pray now. Volunteers, help them to pray. ನೋಡಿ, ಸ್ವಯಂ ಸೇವಕರೇ ಅವರಿಗೆ ಪ್ರಾರ್ಥನೆ ಮಾಡಲು Help them ಸಹಾಯ to ಮಾಡಿ. pray. ಅವರಿಗೆ ಪ್ರಾರ್ಥನೆ ಮಾಡಲು ಸಹಾಯ Many are ಮಾಡಿ. receiving healing touch here. ಅನೇಕರಿಗೆ ಸೌಖ್ಯದ Many ಸ್ಪರ್ಶನ are ಸಿಗ್ತಿದೆ. receiving healing touch here. ಅನೇಕರಿಗೆ ಸೌಖ್ಯದ ಸ್ಪರ್ಶನ ಸಿಗ್ತಿದೆ. Look at the eighth row. ನೋಡಿ, 8ನೇ ಸಾಲಿನಲ್ಲಿ 8ನೇ ಲೈನು. Angel of the Lord is moving there. ದೇವದೂತರು ಅಲ್ಲಿಗೆ ಬರುತ್ತಿದ್ದಾರೆ. In the center. ನೋಡಿ, ಮಧ್ಯಭಾಗದಲ್ಲಿ Angel of the Lord is moving there. ದೇವದೂತರು ಅಲ್ಲಿಗೆ ಬರುತ್ತಿದ್ದಾರೆ. Look at the sister who wear the red shawl. ನೋಡಿ, ಕೆಂಪು ಶಾಲ್ ಹಾಕಿರುವ ಸಹೋದರಿ. ಹೌದು. Yes. Something is disappearing from. Exactly. ನೋಡಿ, ಅವಳಿಂದೇನೋ ಮಾಯವಾಗಿ ಬಿಟ್ಟಿದೆ. It is already disappeared. ಇದು ಈಗಾಗಲೇ ಅಪ್ರತ್ಯಕ್ಷವಾಗಿದೆ. It is already disappeared. ಈಗಾಗಲೇ ಅದು ಅಪ್ರತ್ಯಕ್ಷವಾಗಿದೆ. It's here. ಅದು ಅಲ್ಲಿತ್ತು. You can ask her. Volunteers, ask her. ವಾಲಂಟಿಯರ್ಸ್ ಅವರಲ್ಲಿ ಕೇಳಿ. It's already disappeared. ಈಗಾಗಲೇ ಅದು ಮಾಯವಾಗಿದೆ. Yes. ಹೌದು. Yes. ಹೌದು. Come here, sister. ಈಚೆ ಬನ್ನಿ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit. ಆತ್ಮರ ಅನ್ಯೋನ್ಯತೆ. I told you. ನಾನು ಹೇಳಿದೆ. I told you already. ನಾನು ಈಗಾಗಲೇ ನಿಮಗೆ ಹೇಳಿದೆ. The glory of the Lord is moving here. ದೇವರ ಮಹಿಮೆಯಲ್ಲಿ ಚಲಿಸುತ್ತಿದೆ. Where it was. ಎಲ್ಲಿತ್ತು ಅದು? Check it out. ಈಗ Check it out. ಚೆಕ್ ಮಾಡಿ ನೋಡಿ. Check it out. ಚೆಕ್ ಮಾಡಿ. ಇಲ್ಲ മലയാളമാണോ? എത്ര നാളായി? ಎಷ್ಟು ಕಾಲದಿಂದ? Jesus, glory of the Lord is coming. ದೇವರ ಮಹಿಮೆ ಬರುತ್ತಿದೆ. When you were standing there, Jesus was showing me. ನೀವಲ್ಲಿ ನಿಂತಾಗ ಯೇಸು ನನಗೆ ನಿಮ್ಮನ್ನು I'm going ತೋರಿಸಿದ. to touch my daughter. ನನ್ನ ಮಗಳನ್ನು ನಾನು ಮುಟ್ಟುತ್ತೇನೆ. Get the blessings from the priest. ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳು. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Are you ready to clap and worship the Trinity? ನೀವು ತ್ರೈಯೇಕ ದೇವರನ್ನು ಚಪ್ಪಾಳೆ ತಟ್ಟಿ ಆರಾಧಿಸಲು ಸಿದ್ಧರಿದ್ದೀರಾ? Father God, we worship you. Son Jesus, we worship you. God, we worship you. Worshiping the Lord of Trinity. Oh, Father God, we worship you. Son Jesus, we worship you. Holy Spirit, God, we worship you. Worshiping the Lord of Trinity. Father God, we worship you. Son Jesus, we worship you. Holy Spirit, God, we worship you. Worshiping the Lord of Trinity. Pitanata Devanike Aradhane, Sutanata Devanike Aradhane, Atmanata Devanike Aradhane, Kriyeka Devanike Aradhane. The person I told you, he's getting heat sensation here. ನೋಡಿ, ನಾನು ಹೇಳಿದಂತ ವ್ಯಕ್ತಿಗೆ ಈ ಭಾಗದಲ್ಲಿ ಈಗ ಬಿಸಿ ಆಗ್ತಾ ಇದೆ. Now that growth is going to disappear. ಈಗ ನೋಡಿ, ಅಲ್ಲಿದ್ದಂತ ಗಡ್ಡೆ You ಮಾಯವಾಗಿದೆ. pray in the Spirit. ಈ ಸಮಯದಲ್ಲಿ ಆತ್ಮದಲ್ಲಿ This ಪ್ರಾರ್ಥಿಸಿ. is God is doing in you. ಇದು ದೇವರು ನಿಮ್ಮಲ್ಲಿ This is ಮಾಡುತ್ತಿದ್ದಾರೆ. all through the Christ inside you. ಇದು ಯೇಸು ಪ್ರಭು ನಿಮ್ಮಲ್ಲಿ ಇರುವುದರಿಂದಲೇ. All those who are getting that heat sensation, ನೋಡಿ, ಯಾರೆಲ್ಲ ಅಲ್ಲಿ ಬಿಸಿಯಾಗುವ ಅನುಭವ ಆಗ್ತಾ ಇದೆಯೋ come forward. ಅವರು
ಮುಂದಕ್ಕೆ ಬರಲಿ. Love of the Father, ಪಿತನ ಪ್ರೀತಿ, grace of our Lord Jesus ಯೇಸು Christ, ಕ್ರಿಸ್ತರ ಕೃಪೆ, and the communion of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ is moving in the midst of us. ಈಗ ಇಲ್ಲಿ ಎಲ್ಲ ಚಲಿಸುತ್ತಿದೆ. Mighty healings are revealing. ನೋಡಿ ತುಂಬಾ ಸೌಖ್ಯಗಳು Mighty ಪ್ರಕಟವಾಗ್ತಾ ಇದೆ. healings are revealing. ತುಂಬಾ ಸೌಖ್ಯಗಳು Speak to the Lord in prayer. ದೇವರಲ್ಲಿ ಪ್ರಾರ್ಥನೆ ಮೂಲಕ Speak to the Lord in prayer. ದೇವರಲ್ಲಿ Come, ಪ್ರಾರ್ಥನೆ ಮೂಲಕ come, ಮಾತಾಡಿ. ಬನ್ನಿ come. ಬನ್ನಿ ಬನ್ನಿ. Hallelujah, hallelujah. This is what God is doing. ಇದಾಗಿದೆ ದೇವರು This is ಮಾಡುತ್ತಿರುವುದು. what God is doing. ಇದು ದೇವರು ಮಾಡುತ್ತಿದ್ದಾರೆ. For this sister, ಈ ಸಹೋದರಿ this is the healing from 12 years. 12 There is ವರ್ಷಗಳಿಂದ ಇದ್ದ another ಕಾಯಿಲೆ. brother is coming. Where is that brother? Come, ಇನ್ನೊಬ್ಬ come. ಸಹೋದರ ಬನ್ನಿ ಬನ್ನಿ. Where it is? ಇಲ್ಲಿತ್ತು, ಅಲ್ಲಿ ಒಂದು ಗಂಟಿ ಇತ್ತು. ಇಲ್ಲಿ ಇಲ್ಲ ಇಲ್ಲ ಇಲ್ಲ, ಚೆಕ್ ಮಾಡಿ ನೋಡಿ. ಇಲ್ಲ, ಚೆನ್ನಾಗಿ ಚೆಕ್ ಮಾಡಿ ನೋಡಿ. ಈ ಚೆನ್ನಾಗಿ ಇದೆ ಅಂತ ನೋಡಿ ನೋಡಿ ನೋಡಿ. ಇಲ್ಲ ಇಲ್ಲ, ಆ ಗಡ್ಡೆ ಹೋಯ್ತು. ಎಷ್ಟು ವರ್ಷಗಳಿಂದ ಇತ್ತು? 5-6 ವರ್ಷಗಳಿಂದ ಇತ್ತು. Hallelujah. Get the blessing from the ಗುರುಗಳಿಂದ priest. ಆಶೀರ್ವಾದವನ್ನು What ಪಡೆದುಕೊಳ್ಳಿ. is happening? What is ಏನಾದ್ದು happening? ನಿಮಗೇನಾದದ್ದು? What is happening? ಏನಾದದ್ದು? The right side it is. Hallelujah. What's your name? ನಿಮ್ಮ ಹೆಸರು? ಜ್ಯೋತಿ. Go get the blessing. ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. What is? William Pereira. Oh, how many years? ಎಷ್ಟು ವರ್ಷಗಳಿಂದ? Hallelujah. Hallelujah. 5 more people are receiving healing in this. ನೋಡಿ, ಗಡ್ಡೆ ಇದ್ದಂತ 5-6 ವ್ಯಕ್ತಿಗಳಿಗೆ ಈಗ ಸೌಖ್ಯ ಸಿಕ್ಕಿದೆ. Hallelujah. Hallelujah. There is a girl. There is a girl. ನೋಡಿ, ಅವಳು ಒಬ್ಬಳು ಹುಡುಗಿ. She always say, ಅವಳು ಯಾವಾಗ್ಲೂ ಹೇಳ್ತಾಳೆ, I can't go to school because of the swelling. ನನಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಅದು ಊದ್ಕೊಂಡಿದೆ. A girl tonight. ಆ ಮಗಳೇ, ಈ ರಾತ್ರಿಯಲ್ಲಿ Jesus is touching you. ಯೇಸು ನಿನ್ನನ್ನು ಮುಟ್ಟಿದ್ದಾರೆ. Holy Spirit is releasing you. ಪವಿತ್ರಾತ್ಮರು ನಿನಗೆ ಬಿಡುಗಡೆ ಕೊಟ್ಟಿದ್ದಾರೆ. Come. ಈಚೆ ಬಾ. Jesus is calling you. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. Another 5 more people are receiving healing. ನೋಡಿ, ಇನ್ನೊಂದು 5ಕ್ಕಿಂತ ಹೆಚ್ಚು ಮಂದಿಗೆ ಸೌಖ್ಯ ಸಿಕ್ಕಿದೆ. From this. ನೋಡಿ, ಈ ಗಡ್ಡೆ ಮಾಯವಾದವರು. Worship the Lord Trinity. ತ್ರೈಏಕ ದೇವರನ್ನು ಆರಾಧಿಸಿ. Somebody is fearing this is because of the cancer. ನೋಡಿ, ಕೆಲವರಿಗೆ ಇದು ಕ್ಯಾನ್ಸರ್ ಗಡ್ಡೆ ಎಂಬ ಭಯವುಳ್ಳವರಿದ್ದಾರೆ. This is because of the cancer. ಇದು ಕ್ಯಾನ್ಸರ್ ಗಡ್ಡೆ ಎಂಬ But tonight, ಆದರೆ ಇಂದು our Lord ರಾತ್ರಿ says, ನಮ್ಮ ದೇವರು ಹೇಳುತ್ತಿದ್ದಾರೆ, no need to fear about cancer. ಕ್ಯಾನ್ಸರ್ ಇದೆ ಅಂತ ಭಯ ಪಡಬೇಡ. Your Jesus is touching you. ನಿನ್ನ ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. He is calling you by name. ಆತನು ನಿನ್ನ ಹೆಸರು ಹಿಡಿದು His ಕರೆಯುತ್ತಿದ್ದಾರೆ. name is above every name. ಆತನ ನಾಮ ಎಲ್ಲ ನಾಮಕ್ಕಿಂತಲೂ ಮಿಗಿಲಾದದ್ದು. Father God, we worship you. Son Jesus, we worship you. Holy Spirit, God, we worship you. Worshiping the Lord of Trinity. Father, ದೇವನಿಗೆ ಆರಾಧನೆ. ಸುತನಾದ ದೇವನಿಗೆ ಆರಾಧನೆ. ಆತ್ಮನಾದ ದೇವನಿಗೆ ಆರಾಧನೆ. ತ್ರಿಯೇಕ ದೇವನಿಗೆ ಆರಾಧನೆ. ಆತ್ಮನಾದ ದೇವನಿಗೆ ಆರಾಧನೆ. ಸುತನಾದ ದೇವನಿಗೆ ಆರಾಧನೆ. ಆತ್ಮನಾದ ದೇವನಿಗೆ ಆರಾಧನೆ. ತ್ರಿಯೇಕ ದೇವನಿಗೆ ಆರಾಧನೆ. ನೋಡಿ, ಆ ಹುಡುಗಿ ಎಲ್ಲಿದ್ದಾಳೆ? Where is that girl? ಆ ಹುಡುಗಿ ಎಲ್ಲಿ? ಬರ್ಲಿ. She's shy. She is very shy. ಅವಳು ತುಂಬಾ ನಾಚಿಕೆ ಪಡ್ತಾ ಇದ್ದಾಳೆ. She says, I don't want to go to the stage. ಅವಳು ಹೇಳ್ತಾಳೆ, ನನಗೆ ಸ್ಟೇಜಿಗೆ ಹೋಗೋದು But ಬೇಡ. don't forget your creator is calling you. ಆದ್ರೆ ಮರೆಯಬೇಡ, ನಿನ್ನ ಸೃಷ್ಟಿಕರ್ತ ನಿನ್ನನ್ನು Your ಕರೆಯುತ್ತಿದ್ದಾರೆ. creator is calling ನಿನ್ನ you. ಸೃಷ್ಟಿಕರ್ತ ನಿನ್ನನ್ನು The Lord ಕರೆಯುತ್ತಿದ್ದಾರೆ. who creates you is calling you. ನಿನ್ನನ್ನು ಸೃಷ್ಟಿಸಿದ ದೇವರು ಕರೆಯುತ್ತಿದ್ದಾರೆ. My son, my daughter. ನನ್ನ ಮಗನೇ, ನನ್ನ ಮಗಳೇ, Jesus is here. ಯೇಸು ಇಲ್ಲಿದ್ದಾರೆ. His love flows like a river in this place. ಆತನ ಪ್ರೀತಿ ನದಿಯ ಹಾಗೆ ಹರಿಯುತ್ತಿದೆ. You put your hand. ನಿನ್ನ ಕೈಯನ್ನು ಇಟ್ಟುಕೋ. You put your hand. ನಿನ್ನ ಕೈಯನ್ನು ಆ ಭಾಗದಲ್ಲಿ You ಇಟ್ಟುಕೋ. lay your hand ನಿನ್ನ ಕೈಯನ್ನು ಇಟ್ಟುಕೋ. where you need the touch of God. ಎಲ್ಲಿ ನಿನಗೆ ದೇವರ ಸ್ಪರ್ಶನೆ ಬೇಕು, You just lay your hand. ನಿನ್ನ ಕೈ ಆ ಭಾಗದಲ್ಲಿ ಇಟ್ಟುಕೋ. Our Jesus is touching you. ಯೇಸುವಿಗೂ ನಿನ್ನನ್ನು ಮುಟ್ಟುತ್ತಿದ್ದಾರೆ. Tonight. ಇಂದು ರಾತ್ರಿ Oh, she is receiving healing. ನೋಡಿ, ಇವಳು ಸೌಖ್ಯವನ್ನು How ಪಡೆದಿದ್ದಾಳೆ. many years? ಎಷ್ಟು ವರ್ಷಗಳಿಂದ ಇತ್ತು? How many years? ಎಷ್ಟು ವರ್ಷಗಳಿಂದ ಗುಳ್ಳೆ ಇತ್ತು?
ನೋಡಿ ನೋಡಿ Revealing. ನೋಡಿ ದೇವರ ಮಹಿಮೆ. Go get them. Go get them. ಗುರುಗಳಿಂದ ಆಶೀರ್ವಾದ ಪಡೆದುಕೋ. Hallelujah. Sing it because this is powerful. Pitana Preeti, Sutana Kripe, Atmana Anyanyate. Hallelujah. 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 Love of the Father, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Once again, we are going to sing and sit and listening to the word of God. Ready? ಇನ್ನೊಮ್ಮೆ ನಾವು ಈ ಗೀತೆಯನ್ನು ಹಾಡಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಆಲಿಸೋಣ. ಸಿದ್ಧರಿದ್ದೀರಾ? Before that, lay your hand where you need healing. ಅದಕ್ಕಿಂತ ಮುಂಚೆ ಎಲ್ಲಿ ನಿಮಗೆ ಸೌಖ್ಯ ಬೇಕು ಆ ಭಾಗದಲ್ಲಿ ನಿಮ್ಮ ಕೈ ಇಟ್ಟುಕೊಳ್ಳಿ. Lord Jesus, ಕರ್ತರಾದ ಯೇಸುವೇ, tonight, ಇಂದು ರಾತ್ರಿ you touch them. ನೀವು ಅವರನ್ನು ಮುಟ್ಟಿರಿ. You lives inside them. ನೋಡಿ, ಅವರಿಗೆ ಬಿಡುಗಡೆಯನ್ನು ನೀಡಿ. You lives inside them. ನೀವು ನಮ್ಮ ಒಳಗಡೆ ವಾಸಿಸುತ್ತಿದ್ದೀರಿ. The Lord who lives inside you, ನಮ್ಮ ಒಳಗಡೆ ವಾಸಿಸುತ್ತಿರುವ ದೇವರು is coming to touch you ಬರುತ್ತಿದ್ದಾರೆ ನಿನ್ನನ್ನು and to ಮುಟ್ಟಲು, heal you. ನಿನ್ನನ್ನು ಗುಣಪಡಿಸುವರು. Lord, you heal them. ದೇವರೇ, ಇವರನ್ನು ಗುಣಪಡಿಸಿರಿ. Stretch your hand on them. ನಿಮ್ಮ ಕೈಯನ್ನು ಇವರ ಮೇಲೆ ಚಾಚಿ Touch them, Lord. ಅವರನ್ನು ಮುಟ್ಟಿರಿ ಸ್ವಾಮಿ. Redeem them. ಬಿಡುಗಡೆ ನೀಡಿರಿ. They are in need of you. ಅವರಿಗೆ ನಿಮ್ಮ ಅಗತ್ಯವಿದೆ. In Jesus' mighty name. ಯೇಸುವಿನ ಶಕ್ತಿಯುತವಾದ ನಾಮದಲ್ಲಿ ಪಿತನದ ದೇವನಿಗೆ ಆರಾಧನೆ, ಸುತನದ ದೇವನಿಗೆ ಆರಾಧನೆ. Oh, look at that brother. ನೋಡಿ ಆ ಸಹೋದರ, This brother in the second row, just after the sisters. ನೋಡಿ Second row, white shirt. ನೋಡಿ ಸೆಕೆಂಡ್ ಸಾಲ್ನ ಬಿಳಿ ಶರ್ಟಿನವರು. 20 years. 20 ವರ್ಷಗಳಿಂದ. Here. ನೋಡಿ, ಇಲ್ಲಿ ಒಂದು ಗಡ್ಡೆ ಇತ್ತು. Come here, come here. ಈಚೆ ಬನ್ನಿ. It's already gone. ಈಗಾಗಲೇ ಅದು ಹೋಯಿತು. Jesus. 20 years. 20 ವರ್ಷಗಳಿಂದ ಇದ್ದದ್ದು. Oh, Jesus. ಯೇಸುವೇ, 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 ಯೇಸುವೇ. ಯೇಸುವೇ. Thank you, Jesus. Here it is. ಅಲ್ಲಿ ಎಷ್ಟು 20 ವರ್ಷ ಆಯಿತು. Hallelujah. Hallelujah. When he was standing there, ನೀವು ಅಲ್ಲಿ ನಿಂತಿದ್ದಾಗ Jesus was showing me. ಯೇಸು ನನಗೆ ತೋರಿಸಿಕೊಟ್ರು. What's your name? ನಿಮ್ಮ ಹೆಸರೇನು? Nagesh. ನಾಗೇಶ್. There was heat sensation when ಅಲ್ಲಿ ಒಂದು ಬಿಸಿ ಆಗ್ತಾ ಇತ್ತು ಅಲ್ವಾ ಆ ಭಾಗದಲ್ಲಿ? ಹೌದು. Hallelujah. Hallelujah. 20 years. 20 ವರ್ಷಗಳಿಂದ Mighty ಇದ್ದು. clap to the Lord. Mighty clap to the Lord. Clap What's your offering. name? ಯಾಕೆ ಇಲ್ಲಿಗೆ ಬಂದಿದ್ದೀರಾ? How many times I was calling you? ಎಷ್ಟು ಬಾರಿ ನಿನ್ನನ್ನು ಕರೆದೆ ನಾವು. Where were you? ಎಲ್ಲಿದ್ದೀಯಾ? Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. The glory of the Lord ದೇವರ ಮಹಿಮೆ is falling upon you. ನಿಮ್ಮ ಮೇಲೆ ಬರುತ್ತಿದೆ. You know what Jesus? Oh, the sister. 1, 2, 3, 4. This fourth sister. ನೋಡಿ, ಆ ನಾಲ್ಕನೇ ಸಿಸ್ಟರ್ ನಿಂತಿರುವ ಸಿಸ್ಟರ್, Her shoulder is frozen. ನೋಡಿ ಆ ಸಿಸ್ಟರ್ ನ ಹೆಗಲಿಗೆ ತೊಂದರೆ ಇದೆ. Jesus is healing her. ಯೇಸು ಈಗಲೇ ನಿಮ್ಮನ್ನು ಗುಣಪಡಿಸುತ್ತಾರೆ. ಈಚೆ ಬನ್ನಿ. Come, sister. The ಬನ್ನಿ fourth ಸಿಸ್ಟರ್. sister. ನಾಲ್ಕನೇ ನಿಂತ ಸಿಸ್ಟರ್. In the back sides. Oh. Sister, what had happened to with your right hand? ಸಿಸ್ಟರ್, ನಿಮ್ಮ ಬಲಭಾಗದ ಭುಜದಲ್ಲಿ ಏನಾದದ್ದು? What's your name, sister? ನಿಮ್ಮ ಹೆಸರೇನು? Flores. You are praying for this? ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಾ? Get the blessing from the priest. Give mighty clap to the Lord. Mighty clap to the Anna, Lord. shall I go there? Brother, shall I go there? I can see a sister is receiving healing there. ನೋಡಿ, ಅಲ್ಲಿ ಒಬ್ಬಳು ಸಹೋದರಿಗೆ ಸೌಖ್ಯ ಸಿಗುವುದನ್ನು ನಾನು ಕಾಣುತ್ತಿದ್ದೇನೆ. She's no, not in a second. We can identify her from here. ನೋಡಿ, ಇಲ್ಲಿಂದ ನಾನು ಗುರುತಿಸುತ್ತೇನೆ. Sister who is standing in the back with a black shawl. ನೋಡಿ, ಹಿಂದುಗಡೆ ಬ್ಲಾಕ್ ಕಪ್ಪು ಬಣ್ಣದ ಶಾಲ್ ಹಾಕಿರುವ ಸಹೋದರಿ. You had a fall in the bathroom. ನೀವು ಬಾತ್ರೂಮ್ ಮೇಲೆ ಜಾರಿ ಬಿದ್ದಿದ್ದೀರಾ? After that your right hip is paining. ಆದ ನಂತರ ನಿಮ್ಮ ಬಲಭಾಗದ ಸೊಂಟದಲ್ಲಿ ನೋವಿದೆ. Go. Volunteers, go. ವಾಲಂಟಿಯರ್ಸ್ ಆಚೆ ಹೋಗಿ. Go. ಆಚೆ ಹೋಗಿ.
Look at that sister who wear the black shawl. ನೋಡಿ Yes. ಆ ಸಹೋದರಿ ಕಪ್ಪು ಶಾಲ್ Yes, ಹಾಕಿರುವವರು. yes, ಹೌದು yes. ಹೌದು ಅವರೇ She is receiving healing there. ಅವರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. The glory of the Lord is moving for her. ದೇವರ ಮಹಿಮೆ ಅವಳ ಕಡೆಗೆ ಬರುತ್ತಿದೆ. Love of the Father. ಪಿತನ ಪ್ರೀತಿ. Grace. Oh, many healings are taking place here. ನೋಡಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. Hallelujah. 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 For the right hip. ನೋಡಿ ಅವಳ ಬಲಬದಿಯ ಸೊಂಟಕ್ಕೆ Oh, another testimony is coming. ಇನ್ನೊಂದು ಸಾಕ್ಷ್ಯ ಬರ್ತಾ ಇದೆ. Jesus. ಯೇಸುವೆ. Oh, Jesus. ಓ ಯೇಸುವೆ. This is possessed. Oh, oh. It's a wonderful healing. ಇದು ಅದ್ಭುತಕರವಾದ ಸೌಖ್ಯ. Sister, I was seeing in this hip. Look at this. This ಈಚೆ hip ನೋಡಿ ನಿಮ್ಮ and the lower tummy. ನೋವಿದೆ. ಈ ಭಾಗದಿಂದ ಹೊಟ್ಟೆ ಈ ಬದಿಯಲ್ಲಿ ನೋವಿತ್ತು. I was seeing it. So you cannot even see you from here, but angel of the Lord was serving you. That's why I identify you. ಇಲ್ಲಿಂದ ನಿಮ್ಮನ್ನು ಕಾಣಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆದ್ರೆ ದೇವದೂತರು ನಿಮ್ಮ ಹತ್ತಿರ ಬಂದದನ್ನು ಕಂಡೆ, ಅದಕ್ಕೆ ನಿಮ್ಮನ್ನು ಕಂಡು ಹಿಡಿದೆ. Hallelujah. Hallelujah. Come on, give thanks to the Lord. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. Oh, the glory of the Lord. ದೇವರ ಮಹಿಮೆ. This is going to be a Jesus. It's going to be a wonderful healing. ಅದ್ಭುತಕರವಾದ ಸೌಖ್ಯ. Another one family member from his house. ಇವರ ಮನೆಯಿಂದಲೇ ಬಂದಿರುವಂತ ಇನ್ನೊಬ್ಬರು. Another one family member. ಇವರ ಮನೆಯಲ್ಲೇ ಇನ್ನೊಬ್ಬರು. Years back. ವರ್ಷಗಳ ಹಿಂದೆ had an accident. ಒಂದು ಆಕ್ಸಿಡೆಂಟ್ ಆಯಿತು. Because of that, one side is weak. ನೋಡಿ ಅದರಿಂದಾಗಿ ಅವರ ಒಂದು ಬದಿ ಬಲಹೀನವಾಗಿದೆ. One side is weak. ಅವರ ಒಂದು ಬದಿ ಬಲಹೀನವಾಗಿದೆ. Yes, he is coming. ಹೌದು, ಅವರು ಬರ್ತಾ ಇದ್ದಾರೆ. Hallelujah. Glory of the Lord is revealing. ದೇವರ ಮಹಿಮೆ ಪ್ರಕಟಪಡಿಸುತ್ತಾ ಇದೆ. Brother, which side it is? ಯಾವ ಬದಿಯಲ್ಲಿ ಆಗಿದೆ ಅದು? ಯಾವ ಭಾಗ? ಯಾವ ಬದಿ ಅದು? Left side or right side? ಎಡಬದಿಯ ಬಲಬದಿಯ? ನಿಮಗೆ for you, left side or right side? ನಿಮ್ಮ ಬಲಬದಿಯ ಎಡಬದಿಯ? It's in the left side. ಎಡಬದಿ. Left side. Shut up. Receive it. Mighty healing touch. ಯೇಸುವೆ 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 5 healings at a time. 5 ಸೌಖ್ಯಕ್ಕೆ ಒಂದೇ ಸಮಯದಲ್ಲಿ. Kidney is restoring. ನೋಡಿ, ಕೇವಲ ಕಿಡ್ನಿ ಮರಳಿ ಕಟ್ಟಲಾಗ್ತಿದೆ. Skin disease is leaving. Skin. ನೋಡಿ, ಚರ್ಮದ ಕಾಯಿಲೆ ಬಿಟ್ಟು ಹೋಗ್ತಾ ಇದೆ. I can only to lift your hand. ನೀವು ತೋರಿಸಬೇಕಾಗಿಲ್ಲ, ನಾನು ಕಂಡೆ. I can see that. ನಾನು ಅದನ್ನು ಕಾಣುತ್ತಿದ್ದೇನೆ. ಈಚೆ ಬನ್ನಿ. This has been there for 30 years. Am I true or not? 30 ವರ್ಷಗಳಿಂದ. 30 ವರ್ಷ. Go on, brother. ಅದೀಗ ಹೋಯಿತು. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. You can hide with pants. ನೀವು ಪ್ಯಾಂಟ್ ಹಾಕಿ ಅದನ್ನು ಮುಚ್ಚಿಡ್ತಾ ಇದ್ದೀರಿ. With the trouser you can cover. ನೋಡಿ, ಬಟ್ಟೆ ಹಾಕಿ ಅದನ್ನು But ಮುಚ್ಚಿಡ್ತಾ you ಇದ್ದೀರಿ. cannot cover it in front of the Lord. ಆದ್ರೆ ದೇವರ ಮುಂದೆ ಏನು ಮುಚ್ಚಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. 30 years. 30 ವರ್ಷಗಳಿಂದ. Get the blessings. ಗುರುಗಳ ಹತ್ರ ಹೋಗಿ ಆಶೀರ್ವಾದ ಪಡೆದುಕೊಳ್ಳಿ. Her kidney, please. Her kidney is ಆಕೆಯ ಕಿಡ್ನಿ ಮರಳಿ restoring. ಆಕೆಯ ಕಿಡ್ನಿ ಮರಳಿ. Jesus is. Another testimony is coming. ಇನ್ನೊಂದು ಸಾಕ್ಷ್ಯ ಬರುತ್ತಾ ಇದೆ. Oh, labada hasiti. ಯೇಸುವೆ ಯೇಸುವೆ ಯೇಸುವೆ. This is the night of testimonies. ಇದೊಂದು ಒಳ್ಳೆಯ ಸಾಕ್ಷ್ಯ. Oh, can you forgive tonight? ನೋಡಿ, ಇಂದು ರಾತ್ರಿ ನೀವು ಕ್ಷಮಿಸುವುದ್ರೆ ಹೇಳುವುದಕ್ಕೆ ಹೋಗ್ಬೇಡಿ. Tonight, Jesus is entering into the house the same way Jesus entered into the Zacchaeus house. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಪ್ರವೇಶಿಸಿದಂತೆ ನಿಮ್ಮ ಮನೆಗೆ ಇಂದು ರಾತ್ರಿ ಯೇಸು ಸ್ವಾಮಿ ಬರುತ್ತಿದ್ದಾರೆ. ಬ್ರದರ್ ಮೋಹನ್ ಜಕ್ಕಾಯನ ಬಗ್ಗೆ ಪ್ರಬೋಧಿಸಿದ್ದಾರಲ್ವೇ? The same Jesus is entering into your house. ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾರೆ. See, there is a dispute regarding the property for many years. You are fighting to get it. ನೋಡಿ, ಅನೇಕ ವರ್ಷಗಳಿಂದ ನೀವು ಜಾಗದ ಹೆಸರಿನಲ್ಲಿ ತುಂಬಾ ಜಗಳ ಮಾಡ್ತಾ ಇದ್ದಾರೆ ಮರಳಿ One name I can read in a golden frame, Wilfred. ಒಂದು ಹೆಸರು ನಾನು ಓದ್ತಾ ಇದ್ದೇನೆ, ವಿಲ್ಫ್ರೆಡ್.
that Wilfred is working against that property. ಆ ವಿಲ್ಫ್ರೆಡ್ ನಿಮ್ಮ ಆಸ್ತಿಗೆ ಎದುರಾಗಿ ಅವರು ಪ್ರವರ್ತಿಸುತ್ತಿದ್ದಾರೆ. He was doing it purposefully. Purposely he is doing. ನೋಡಿ, ಅವರು ಆದಷ್ಟು ಮಾಡ್ತಾ ಇದ್ದಾರೆ. But tonight, ಆದ್ರೆ ಇಂದು ರಾತ್ರಿ that fence ಆ ಗಡಿ is the issue. ಆ ಬೇಲಿ ಇದೆಯಲ್ವಾ, Am I true? ಆ ಬೇಲಿಯ ವಿಷಯದಲ್ಲಿ ಜಗಳ ಅಲ್ವಾ? ಹೌದಾ? Fence is the issue. ನೋಡಿ, ಆ ಬೇಲಿ ಇದೆಯಲ್ವಾ, ಬೇಲಿಯ Two angels. ಎರಡು ದೇವದೂತರು. Two angels. ಎರಡು ದೇವದೂತರು. One is in the lower area. ಒಂದು other one is in the higher area. ನೋಡಿ, ಒಬ್ಬರು ಆ ತಗ್ಗಾದ ಸ್ಥಳದಲ್ಲಿ ಇದ್ದಾರೆ, ಇನ್ನೊಬ್ಬರು like a landslide. ನೋಡಿ. Yes, okay. ಹೌದು. Why you cut that tree there? ಯಾಕೆ ಅಲ್ಲಿ ಒಂದು ಮರ ಇದೆ? Why you cut that tree? I can see. ಅಲ್ಲಿ ಒಂದು ಮರವನ್ನು ಯಾಕೆ ಕತ್ತರಿಸಿದ್ದೀರಾ? ಮರ ನಾನು ಕಾಣ್ತಾ ಇದ್ದೀನಿ, ಮರ. Why you cut that? ಯಾಕೆ ಆ ಮರವನ್ನು ಕಡಿದಿದ್ದೀರಾ? It is because of the wind. ಯಾಕೆಂದ್ರೆ ಗಾಳಿ ಬಂದು ಮರ ಬೀಳ್ತದೆ ಭಯದಿಂದ. Hallelujah. Hallelujah. You know what? Jesus is entering into this house. ನೋಡಿ, ಯೇಸು ಸ್ವಾಮಿ ಇವರ ಮನೆಯಲ್ಲಿಗೆ ಪ್ರವೇಶಿಸಿದ್ದಾರೆ. You know what the Lord says? ದೇವರು ಹೇಳುತ್ತಿರುವುದೇನೆಂದರೆ, in the lower area only the problem, the higher area no issues. ನೋಡಿ, ಈ ತಗ್ಗಾದ ಪ್ರದೇಶದಲ್ಲಾಗಿದೆ ತೊಂದರೆ, ಮೇಲ್ಗಡೆ ಏನು ತೊಂದರೆ ಇಲ್ಲ. ಹೌದಾ? Yes. ಹೌದು. Now another one. ಇನ್ನೊಂದು Come on. Another one is getting healing there. ಇನ್ನೊಬ್ಬರಿಗೆ ಸೌಖ್ಯ ಸಿಗ್ತಾ ಇದೆ. ಇನ್ನೊಬ್ಬರಿಗೆ ಸೌಖ್ಯ ಸಿಕ್ಕಿದೆ. Oh my Lord. ಯೇಸು. Oh, glory to God. ದೇವರ ಮಹಿಮೆ. La. Hallelujah. Sing unto the Lord. ಎಲ್ಲರೂ ದೇವರಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಎಲ್ಲರೂ ಹಾಡೋಣ. Doctor, sing it. ಹಾಡಿ. ಒಬ್ಬ ಡೇವಿಡ್ praying and seeking the will of God regarding his family. ನೋಡಿ, ಅವರು ಅವರ ಕುಟುಂಬದ ಕುರಿತಿರುವ ದೇವರ ಚಿತ್ತವೇನಂತ ಪ್ರಾರ್ಥಿಸುತ್ತಾ ಕೇಳ್ತಾ ಇದ್ರೆ, ಯಾರು ಡೇವಿಡ್ ಎನ್ನುವವರು? ಡೇವಿಡ್, you are going through very difficult time with your family. ನಿಮ್ಮ ಕುಟುಂಬದಲ್ಲಿ ಅಷ್ಟು ಕಷ್ಟಕರವಾದ ಸನ್ನಿವೇಶದಲ್ಲಿ ಹೋಗ್ತಾ ಇದ್ದೀರಾ. ಬನ್ನಿ, Jesus is setting you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Hey David, Jesus is entering into your house. ಯೇಸು ನಿಮ್ಮ ಮನೆಯೊಳಗೆ ಪ್ರವೇಶಿಸಿದ್ದಾರೆ. Hallelujah. Your name is David. ನಿಮ್ಮ ಹೆಸರು ಡೇವಿಡ್ ಎಂದಾಗಿದೆಯಾ? ಈಚೆ ಬನ್ನಿ. Hey David, let me read you. Are you praying for a baby? ಒಂದು ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹೌದು. I can see you are holding a baby and singing ra ra. ನಾನು ಕಾಣ್ತಾ ಇದ್ದೇನೆ ಒಂದು ಮಗುವನ್ನು ಹಿಡಿದುಕೊಂಡು ಜೋಗುಳ ಹಾಡುವುದನ್ನು. David, are you praying for a baby? ಒಂದು ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹೌದು. And is that true? If I'm wrong, you have to tell me. I'm a human being. I can ನೋಡಿ, ಅದು ತಪ್ಪಾದ್ರೆ ಹೇಳಿ, ನಾನೊಬ್ಬ ಮನುಷ್ಯ, I can run mistakes. ನನಗೆ ಏನಾದರೂ ತಪ್ಪು You have to ಸಂಭವಿಸಬಹುದು. say and correct me. ನಾನು ಹೇಳ್ತಿರೋದು ತಪ್ಪಾದ್ರೆ, ನಾನು ಹೇಳುವುದು ತಪ್ಪಾದ್ರೆ ನನ್ನನ್ನು ತಿದ್ದಿ. Because of the something like chemo, I'm not sure about it. It's chemo, something like chemo. The productivity. Infertility is ruling. But today, you know what Lord is doing? Jesus is entering into your house. And you are in a dilemma. Whether I should continue this marriage or not. Am I true? ನಾನು ಹೇಳ್ತಿರೋದು ನಿಜವಾ? ಹೌದು. ಎಲ್ಲರೂ ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. ಇಂದು ರಾತ್ರಿ My Jesus is restoring. ನನ್ನ ಯೇಸು ಸ್ವಾಮಿ ನಿಮ್ಮನ್ನು ಮರಳಿ ಕಟ್ಟುತ್ತಿದ್ದಾರೆ.
യേശുവേ 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 ಎಲ್ಲರೂ ಪ್ರಾರ್ಥಿಸಿ ಎಲ್ಲರೂ The glory of the Lord is moving in this place. ದೇವರ ಮಹಿಮೆ ಈ ಸ್ಥಳದಲ್ಲಿ ಚಲಿಸುತ್ತಿದೆ. യേശുവേ യേശുവೇ യേശുവೇ ಎಲ್ಲರೂ ಪ್ರಾರ್ಥನೆ ಮಾಡಿ Ajay onse. യേശുവേ യേശുവേ യേശുവೇ യേശുവേ 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 Something huge is happening here. ನೋಡಿ ಏನೋ ದೊಡ್ಡ ಕಾರ್ಯ ಇಲ್ಲಿ ಸಂಭವಿಸುತ್ತಿದೆ. ಡೇವಿಡ್ This is God given wife. ನೋಡಿ ಇದು ದೇವರು ಕೊಟ್ಟಿರುವಂತೆ This is God given wife. ಇದು ನಿಮಗೆ ದೇವರು ಕೊಟ್ಟಿರುವಂತೆ Tonight ಇಂದು ರಾತ್ರಿ Jesus is restoring your life. ಯೇಸು ನಿಮ್ಮ ಜೀವನವನ್ನು ಮರಳಿ ಕಟ್ಟುತ್ತಿದ್ದಾರೆ. Every areas of your life ನಿಮ್ಮ ಜೀವನದ ಎಲ್ಲ ಕಡೆಗಳಲ್ಲಿ is restored, brother. ಆತನ ಮರಳಿ Is ನಿರ್ಮಿಸುತ್ತಿದ್ದಾರೆ. restored, brother. ಆತನ ಮರಳಿ ಕಟ್ಟುತ್ತಿದ್ದಾರೆ. Don't cry, don't cry. ಅಳಬೇಡಿ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. His love is pouring into his heart. ಆತನ ಪ್ರೀತಿ ನಿನ್ನ ಹೃದಯದಲ್ಲಿ His love is ಸುರಿಸುತ್ತಿದ್ದಾರೆ. pouring into his heart. ಆತನ ಪ್ರೀತಿ ನಿಮ್ಮ ಹೃದಯದಲ್ಲಿ His ಸುರಿಸುತ್ತಿದ್ದಾರೆ. love is pouring into his heart. ಆತನ ಪ್ರೀತಿ ನಿಮ್ಮ ಹೃದಯದಲ್ಲಿ ಸುರಿಸುತ್ತಿದ್ದಾರೆ. I need five prayer warriors to walk around the ground and pray. Walk around the ground and pray. ನೋಡಿ ಒಂದು 5 ಮಂದಿ ಈ ಮೈದಾನದ ಸುತ್ತಲೂ ಹೋಗಿ ಈಗ ವಾಲಂಟಿಯರ್ಸ್ ಪ್ರಾರ್ಥನೆ ಮಾಡಿ. Thousands of miracles. ನೋಡಿ ಸಾವಿರಗಟ್ಟಲೆ ಅದ್ಭುತಗಳು. Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Lift your both hands. ಎರಡು ಕೈಗಳನ್ನು ಎತ್ತಿರಿ. Jesus is touching you. ಯೇಸು ಸ್ವಾಮಿ ನಿನ್ನನ್ನು ಮುಟ್ಟುತ್ತಿದ್ದಾರೆ. Power of the Lord is revealed. ದೇವರ ಶಕ್ತಿ ನಿನ್ನಲ್ಲಿ ಪ್ರಕಟವಾಗುತ್ತಿದೆ. Tonight is the night. ಇಂದಿನ ರಾತ್ರಿ The glory of the Lord is revealed. ದೇವರ ಮಹಿಮೆ ನಿನ್ನಲ್ಲಿ ಪ್ರಕಟವಾಗುತ್ತಿದೆ. Love of the Father, grace of Jesus, communion of the Spirit, be with you all in your spirit. Receive the power. Love of the Father, grace of Jesus, communion of the Spirit. Salalalote, kamanalo. Lift your both hands. ಎರಡು ಕೈಗಳನ್ನು Love of the ಎತ್ತಿಕೊಳ್ಳಿ. ಈತನ Father, ಪ್ರೀತಿ grace of Jesus, ಯೇಸು ಕ್ರಿಸ್ತರ ಕೃಪೆ communion of the Spirit. ಪವಿತ್ರಾತ್ಮನ Lift your both ಗೆಳತೆ. ಎರಡು hands. ಕೈಗಳನ್ನು Love of ಎತ್ತಿ the ಹಿಡಿದು Father, grace of Jesus, communion of the Spirit. Oh, shalalalalala. All of you pray, all of you pray, all of you pray. ಎಲ್ಲರೂ ಪ್ರಾರ್ಥಿಸಿ. All of you pray. ಎಲ್ಲರೂ Call upon the ಪ್ರಾರ್ಥಿಸಿ. name of Jesus. ಯೇಸುವೇ ಎಂದು ಕರೆಯಿರಿ. Jesus, lift your both hands. ಯೇಸುವೇ. Jesus, Jesus, ಯೇಸುವೇ, Jesus, ಯೇಸುವೇ, Jesus. ಕೂಗಿ ಕರೀರಿ. Jesus, ಯೇಸುವೇ, you are here ಯೇಸುವೇ. tonight. Jesus, you are ಎಲ್ಲರೂ ಕರೀರಿ. here ಯೇಸುವೇ, tonight. ಯೇಸುವೇ. Jesus, you are here tonight. ಇಂದು ರಾತ್ರಿ ಯೇಸು ಇಲ್ಲಿದ್ದಾರೆ. David, have mercy. Jesus. ಯೇಸುವೇ, ಯೇಸುವೇ. ಯೇಸುವೇ, ಯೇಸುವೇ. ಎಲ್ಲರೂ ಕರೀರಿ, 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 ಕರೀರಿ. ಯೇಸುವೇ, ಯೇಸುವೇ. ಯೇಸುವೇ, ಯೇಸುವೇ. ಪ್ರಾರ್ಥಿಸಿ, Everybody pray in the Spirit. ಎಲ್ಲರೂ ಪ್ರಾರ್ಥಿಸಿ. Everybody pray in the Spirit. ಎಲ್ಲರೂ ಆತ್ಮದಲ್ಲಿ ಪ್ರಾರ್ಥಿಸಿ. ಯೇಸುವೇ, ಯೇಸುವೇ. ಯೇಸುವೇ, Your time is over. ನಿನ್ನ ಸಮಯ ಮುಗಿಯಿತು. 20 years of asthma. 20 ವರ್ಷಗಳ ಅಸ್ತಮ ರೋಗ. 20 years of asthma. 20 ವರ್ಷಗಳಿಂದ ಇದ್ದ ಅಸ್ತಮ ರೋಗ It's leaving her. ಬಿಟ್ಟು ಹೋಗ್ತಾ ಇದೆ ಅವಳಿಂದ. Go. ಬಿಟ್ಟು ಹೋಗು. ಯೇಸುವೇ, 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 ಯೇಸುವೇ. ಎಲ್ಲರೂ ಕರೀರಿ. ಯೇಸುವೇ, ಯೇಸುವೇ, Call ಯೇಸುವೇ. upon the name of Jesus. ಯೇಸುವೇ ಎಂದು Call upon ಕರೀರಿ. the name of Jesus. ಎಲ್ಲರೂ ಯೇಸುವಿನ ನಾಮವನ್ನು ಕರೀರಿ. Jesus, name of the holy, beautiful Savior.
ನೋಡಿ ಈ ಪಾಪ ಸಹೋದರಿಯನ್ನು ನೋಡಿ. Look at this poor sister. ನೋಡಿ ಈ ಪಾಪ ಸಹೋದರಿಯನ್ನು ನೋಡಿ. At home she is always angry. ನೋಡಿ ಮನೆಯಲ್ಲಿ ಯಾವಾಗಲೂ ಅವಳಿಗೆ At ಕೋಪ. home she is always angry. ಮನೆಯಲ್ಲಿರುವಾಗ ಯಾವಾಗಲೂ ಅವಳಿಗೆ ಕೋಪ. She don't even know ಅವಳಿಗೆ ಗೊತ್ತಿಲ್ಲ ಯಾಕೆಂದು. why she is getting angry. ಯಾಕೆ ಇಷ್ಟು ಕೋಪ ಬರುತ್ತದೆ ಎಂದು. Angry towards husband. ನೋಡಿ ಗಂಡನ ಮೇಲೆ ಕೋಪ. Angry towards children. ಮಕ್ಕಳ ಮೇಲೆ ಕೋಪ. Angry towards the neighbors. ಅಕ್ಕಪಕ್ಕದವರ ಮೇಲೆ ಕೋಪ. Angry mode only. ಕೋಪ 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 ಯಾವಾಗಲೂ. Like an angry bird. ನೋಡಿ ಆ ಕೋಪದ ಹಕ್ಕಿಯಂತೆ. Tonight ಇಂದು ರಾತ್ರಿ Jesus is setting you free. ಯೇಸು ನಿನ್ನನ್ನು ಸ್ವತಂತ್ರಗೊಳಿಸುತ್ತಿದ್ದಾರೆ. This is asthma. ಅಸ್ತಮ. Asthma. ಇದು ಅಸ್ತಮ ಕಾಯಿಲೆ. ಅಸ್ತಮ. During the night time she will feel like she's dying. ನೋಡಿ That much she's suffering. ರಾತ್ರಿ ಸಮಯದಲ್ಲಿ ಮರಣ. Angry mode is over. ನೋಡಿ ಕೋಪದ ಶಕ್ತಿ ಅವಳಿಂದ ಬಿಟ್ಟು ಹೋಗಿದೆ. That angry mode is over. ನೋಡಿ ಕೋಪದ ಶಕ್ತಿ ಬಿಟ್ಟು ಹೋಯಿತು. Hallelujah. 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 I thank to the Lord for this man of God. ನೋಡಿ ಈ ದೇವರ ಈ ಮಹಾಪುರುಷನಿಗಾಗಿ ದೇವರಿಗೆ ಧನ್ಯವಾದ We were ಅರ್ಪಿಸುತ್ತೇನೆ. doing big crusade years back in Belur. It was in Belur. Yes. ಬೇಲು ಎಂಬಲ್ಲಿ ವರ್ಷಗಳ ಹಿಂದೆ ನಾವಿಬ್ರು ಬೇಲೂರಿನಲ್ಲಿ ವರ್ಷಗಳ ಹಿಂದೆ ನಾವಿಬ್ರು ಒಟ್ಟಿಗೆ ಸೇವೆ ಸಲ್ಲಿಸ್ತಾ ಇದ್ದೆವು. But when I come to Catholic, I was a Protestant pastor. ನಾನೊಬ್ಬ ಪ್ರೊಟೆಸ್ಟೆಂಟ್ ಪಾಸ್ಟರ್ ಆಗಿದ್ದೆ. When I came to Catholic church, all of my friends went. ನೋಡಿ ನಾನು ಕ್ಯಾಥಲಿಕ್ ಧರ್ಮಸಭೆಗೆ ಬಂದಾಗ ನನ್ನ ಗೆಳೆಯರೆಲ್ಲ ನನ್ನನ್ನು ಬಿಟ್ಬಿಟ್ಟು But ಹೋದರು. this person ಆದ್ರೆ ಈ ವ್ಯಕ್ತಿ was keeping the relationship. ನನ್ನೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. Because he sees ಕಾರಣ ಇವರು ಕಂಡರು Jesus is moving. ಯೇಸು ಸ್ವಾಮಿ ಚಲಿಸುತ್ತಿದ್ದಾರೆ. Whether Catholic or Protestant, No. Jesus is moving. ಅದು ಕ್ಯಾಥಲಿಕ್ ಆಗಲಿ ಪ್ರೊಟೆಸ್ಟೆಂಟ್ ಆಗಲಿ ಯೇಸು ಸ್ವಾಮಿ ಪ್ರವರ್ತಿಸುತ್ತಿದ್ದಾರೆ. Hallelujah. 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 It was in 2000. ಅದು 2017. 2017 Around 10,000 people were there. ಅಂದು 10,000 Such a ಜನರು huge ಸೇರಿದ್ದರು. crusade. ಅಷ್ಟು ದೊಡ್ಡ ಜನಸಂದಣಿ They were ಇತ್ತು. organizing it. ಇವರೇ ಆ ಧ್ಯಾನ ಕೂಟವನ್ನು ಏರ್ಪಡಿಸಿದ್ದು. Hallelujah. Hallelujah. Today when I saw him here, ನೋಡಿ ಇವರನ್ನು ಇಲ್ಲಿಂದ ನಾನು ಕಂಡಾಗ my heart was rejoicing. ನನ್ನ ಹೃದಯದಲ್ಲಿ ಅಷ್ಟು ಆನಂದವಾಯಿತು. Hallelujah. 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 It is good that we all serving a master together. ನೋಡಿ ನಾವೆಲ್ಲರೂ ಒಟ್ಟಿಗೆ ನಮ್ಮ ಯಜಮಾನನಿಗೆ ಸೇವೆ ಸಲ್ಲಿಸುವುದು ಎಷ್ಟು ಒಳ್ಳೆಯದು. In heaven there is no compartment. ನೋಡಿ ಈ ಸ್ವರ್ಗದಲ್ಲಿ ಅಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇಲ್ಲ. S7, S6, X5. ಅಲ್ಲಿ ಬೋಗಿ ಇಲ್ಲ. S7, S6 ಆ ರೀತಿ ಏನು ಬೋಗಿ ಇಲ್ಲ. A1, A2. A1, A2. There is no compartment in ನೋಡಿ heaven. ಅಲ್ಲಿ ಯಾವ Heaven ಬೋಗಿಗಳಿಲ್ಲ. is open. ನೋಡಿ ಎಲ್ಲವೂ ತೆರೆಯಲ್ಪಟ್ಟಿದೆ. Hallelujah. 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 Tonight, ಇಂದು ರಾತ್ರಿ I have to tell you this. ಇದನ್ನು ನಿಮಗೆ ಹೇಳುತ್ತಿದ್ದೇನೆ. I have to. Oh, another healing is coming up. ನೋಡಿ ಇನ್ನೊಂದು ಸೌಖ್ಯ ಬರುತ್ತಾ ಇದೆ. Another demon is coming up. ಇನ್ನೊಂದು ಪಿಶಾಚಿ ಬಿಟ್ಟು ಹೊರಗಡೆ ಬರುತ್ತಾ ಇದೆ. You know what that demon says? ನೋಡಿ ಆ ಪಿಶಾಚಿ ಹೇಳುತ್ತಿರುವುದು ಏನಂತ ಗೊತ್ತಾ? You cannot come out. ನಾನು ಹೊರಗಡೆ ಬರುವುದಿಲ್ಲ. ಹೊರಗಡೆ ಬರುವುದಿಲ್ಲ. ನೀವು ಬರಬೇಡ. ನೀನು ಬರುವುದು ಬೇಡ. ನೀವು ಬರಬೇಡ. ಬರುವುದು ಬೇಡ. Hallelujah. Hallelujah. Because my Jesus is here. ಯಾಕೆಂದ್ರೆ ನನ್ನ ಯೇಸು ಇಲ್ಲಿ ಇದ್ದಾರೆ. His glory is here. ದೇವರ ಮಹಿಮೆ ಇಲ್ಲಿದೆ. He is moving in the midst of us. ನೋಡಿ ನಮ್ಮ ಮಧ್ಯದಲ್ಲಿ ಅವರು ಚಲಿಸುತ್ತಿದ್ದಾರೆ. Hallelujah. Hallelujah. You know what the Lord says? ದೇವರು ಹೇಳುತ್ತಿರುವುದೇನೆಂದರೆ Demons were screaming when Jesus was walking. ನೋಡಿ ಯೇಸು ಸ್ವಾಮಿ ನಡೆಯುತ್ತಿರುವಾಗ ಪಿಶಾಚಿಗಳು Jesus, son of David. ಯೇಸುವೇ ದಾವೀದನ ಕುಲಪುತ್ರನೇ. Jesus. ಯೇಸುವೇ Why you are here? ಯಾಕೆ ಇಲ್ಲಿದ್ದೀರಾ? Why you are disturbing us? ಯಾಕೆ ನಮಗೆ ತೊಂದರೆ You ಕೊಡುತ್ತಿದ್ದೀರಾ? are here to punish us. ನಮ್ಮನ್ನು ದಂಡಿಸಲು ಬಂದಿದ್ದೀರಾ? Yes, Jesus is here to punish Satan. ಯೇಸು ಸ್ವಾಮಿ ಪಿಶಾಚಿಯನ್ನು Break the ದಂಡಿಸಲು power of ಬಂದಿದ್ದಾರೆ. Satan. ನೋಡಿ ಪಿಶಾಚಿಯ ಶಕ್ತಿ In the name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. We are going to sing this song again. ಈ ಗೀತೆಯನ್ನು ಪುನಃ ನಾವು ಹಾಡೋಣ. Love of the Father. ಪಿತನ ಪ್ರೀತಿ. Doctor, you are tired? Love of the Father, grace of Jesus, communion of the Spirit. Love of the Father, grace of Jesus, communion of the Spirit.
Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, Jesus' mighty name. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. Love of the Father, grace of Jesus, coming in of the Spirit. ದೇವನಿಗೆ ಆರಾಧನೆ, ಸುತರಾದ ದೇವನಿಗೆ ಆರಾಧನೆ, ಆತ್ಮರಾದ ದೇವನಿಗೆ ಆರಾಧನೆ, ಏಕ ದೇವನಿಗೆ ಆರಾಧನೆ, ಓರಾದ ದೇವನಿಗೆ ಆರಾಧನೆ, ಸುತರಾದ ದೇವನಿಗೆ ಆರಾಧನೆ, ಆತ್ಮರಾದ ದೇವನಿಗೆ ಆರಾಧನೆ, ಏಕ ದೇವನಿಗೆ Jesus. ಯೇಸುವಿನ ಶಕ್ತಿಯುತವಾದ ನಾಮದಲ್ಲಿ Victory and victory. ಜಯ ಜಯ, Glory and glory. ಮಹಿಮೆ ಮಹಿಮೆ, In the name of Jesus. ಯೇಸುವಿನ ನಾಮದಲ್ಲಿ. We are going to hear the word of God for 30 minutes. ನಾವು 30 ನಿಮಿಷ ದೇವರ ವಾಕ್ಯವನ್ನು ಈಗ ಆಲಿಸೋಣ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. Hallelujah. ಹಲ್ಲೆಲೂಯಾ. This is the verse we're going to read. ಈ ವಾಕ್ಯವನ್ನು ಇವಾಗ ನಾವು ಓದೋಣ. This is the verse we're going to read. ಈ ವಾಕ್ಯವನ್ನು ಇವಾಗ ನಾವು ಓದೋಣ. Jesus' name. This is, what's your name? Victoria. You have skin allergy, right? ನಿಮಗೆ ಸ್ಕಿನ್ ಅಲರ್ಜಿ ಇದೆ ಅಲ್ವಾ? ಚರ್ಮದ ಅಲರ್ಜಿ ಕಾಯಿಲೆ. You have skin allergy? ನಿಮಗೆ ಚರ್ಮದ ಅಲರ್ಜಿ ಇದೆಯಾ? ಇದೆ. Yes. He's getting healed. ನಿಮಗೆ ಸೌಖ್ಯ ಸಿಕ್ಕಿದೆ. ಎಲ್ಲರೂ ಕೈಗಳನ್ನು ಈಕೆ ಕಡೆಗೆ ಚಾಚಿ ಪ್ರಾರ್ಥಿಸೋಣ. Get the blessing. ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. This is 2 Corinthians 30 verse number 5. ನೋಡಿ, 2 ಕೊರಿಂಥಿ 13ನೇ ಅಧ್ಯಾಯ 5ನೇ ವಾಕ್ಯ. Examine yourselves ನಿಮ್ಮನ್ನೇ to see ಪರೀಕ್ಷಿಸಿ, whether you are living in the faith. ನೀವು ಕ್ರಿಸ್ತನಲ್ಲಿ ವಿಶ್ವಾಸದಲ್ಲಿ ಬೇರೂರಿದ್ದೀರಾ ಎಂದು. Test yourselves. ನಿಮ್ಮನ್ನೇ ಪರೀಕ್ಷಿಸಿ. Do you not realize Jesus Christ is in you? ನಿಮ್ಗೆ ಗೊತ್ತಿಲ್ಲವೇ ಯೇಸು ಪ್ರಭು ನಿಮ್ಮಲ್ಲಿದ್ದಾರೆಂದು? This question God is asking today. ಈ ಪ್ರಶ್ನೆ ದೇವರಿಂದ ನಮ್ಮಲ್ಲಿ ಕೇಳುತ್ತಿದ್ದಾರೆ. Do you not realize ನಿಮಗೆ ಗೊತ್ತಿಲ್ಲವೇ Christ is inside you? ಯೇಸು ಕ್ರಿಸ್ತರು ನಿನ್ನಲ್ಲಿ ಇದ್ದಾರೆಂದು. This is a realization. ಇದಾಗಿದೆ ಒಂದು ಅರಿವು. You need to come to this realization. ನೀವು ಈ ಅರಿವಿನೆಡೆಗೆ ಬರಬೇಕು. Christ is in me. ಯೇಸು ಕ್ರಿಸ್ತರು ನನ್ನಲ್ಲಿದ್ದಾರೆ. There is nothing wrong in believing Jesus is in the Eucharist. ನೋಡಿ, ಪರಮ ಪ್ರಸಾದದಲ್ಲಿ ಯೇಸು ಸ್ವಾಮಿ ಇದ್ದಾರೆ ಎನ್ನುವುದು ನಂಬುವುದರಲ್ಲಿ ತಪ್ಪಿಲ್ಲ. Because it's true. ಅದು ನಿಜ. Jesus himself ಯೇಸು ಸ್ವಾಮಿ
ತಾವಾಗಿ appears in the Eucharist. ನೋಡಿ ಪರಮ ಪ್ರಸಾದದಲ್ಲಿ ಬರುತ್ತಿದ್ದಾರೆ. When you're receiving the Eucharist, ನಾವು ಪರಮ ಪ್ರಸಾದವನ್ನು it's not ಸ್ವೀಕರಿಸುವಾಗ merely bread or wine. ಅದು ರೊಟ್ಟಿ ಅಥವಾ ದ್ರಾಕ್ಷಾರಸದ This is the ರೂಪದಲ್ಲಿ. blood and the body of Christ. ನೋಡಿ ಆ ರೊಟ್ಟಿ ಯೇಸುವಿನ ದೇಹ. This is the belief of the 2000 years of church. 2000 ವರ್ಷಗಳಿಂದ ಇರುವ ಧರ್ಮಸಭೆಯ ನಂಬಿಕೆಯಾಗಿದೆ ಅದು. This is not a new thing to the church. ಇದು ಧರ್ಮಸಭೆಯ ಹೊಸ ಒಂದು ತಿಳುವಳಿಕೆ ಅಲ್ಲ. Eucharist is the body of Christ, body and the blood of Christ. ಪರಮ ಪ್ರಸಾದ ಯೇಸು ಕ್ರಿಸ್ತನ ಶರೀರ But ಮತ್ತು my ರಕ್ತ. question is different today. ಆದರೆ ನನ್ನ ಪ್ರಶ್ನೆಯಿಂದ ವ್ಯತ್ಯಸ್ತವಾದದ್ದು. Do you realize the Christ inside you? ಯೇಸು ಕ್ರಿಸ್ತರು ನಿನ್ನ ಒಳಗಡೆ ಇದ್ದಾರೆ In the altar, Jesus' presence. ನೋಡಿ ವೇದಿಕೆಯಲ್ಲಿ ಯೇಸು ಸ್ವಾಮಿ ಬರುತ್ತಾರೆ. In the exposing of the Holy Sacrament, Jesus' presence. ನೋಡಿ ಪರಮ ಪ್ರಸಾದದಲ್ಲಿ ಯೇಸು ಸ್ವಾಮಿ ಬರುತ್ತಾರೆ. Jesus said, after a while you will not see me. ಯೇಸು ಸ್ವಾಮಿ ಹೇಳಿದ್ರು ಕೊಂಚ ಕಾಲದ ನಂತರ ನೀವು Then ನನ್ನನ್ನು Jesus told the ಕಾಣುವುದಿಲ್ಲ. disciples, you will see me, but world will not see me. ಆದ್ರೆ ಯೇಸು ಶಿಷ್ಯರಿಗೆ ಹೇಳಿದ್ರು ನೀವು ನನ್ನನ್ನು ಕಾಣುವಿರಿ, ಲೋಕ ನನ್ನನ್ನು ಕಾಣುವುದಿಲ್ಲ. Why the world cannot see and only the disciples can see? ಯಾಕೆ ಲೋಕ ನನ್ನನ್ನು ಕಾಣುವುದಿಲ್ಲ, ಶಿಷ್ಯರು ಮಾತ್ರ ಕಾಣುವುದು? I will appear in the bread. ನಾನು ರೊಟ್ಟಿ ರೂಪದಲ್ಲಿ ಬರುವೆನು. World will say this is merely a bread. ನೋಡಿ ಲೋಕವು ಹೇಳ್ತದೆ ಇದು ಕೇವಲ ಒಂದು ರೊಟ್ಟಿ. But you will know I am there. ಆದ್ರೆ ನಿಮಗೆ ಗೊತ್ತು ನಾನು ಆ ರೊಟ್ಟಿಯಲ್ಲಿ ಇದ್ದೇನೆ. That's why Jesus say, after a while you will not see me. ಅದಾಗಿದೆ ಯೇಸು ಸ್ವಾಮಿ ಹೇಳಿದ್ದು ಕೊಂಚ ಕಾಲದ ನಂತರ ನೀವು ನನ್ನನ್ನು ನೋಡಲಾರಿರಿ. After a while you will not see me. ಆದ್ರೆ ಕೊಂಚ ಕಾಲದ ನಂತರ ನನ್ನನ್ನು Then ಕಾಣಿಸುವುದಿಲ್ಲ. Jesus said, you will see me. ನಂತರ ಯೇಸು ಹೇಳಿದ್ರು ನೀವು ನನ್ನನ್ನು But ಕಾಣುವಿರಿ. the world will not see. ಆದ್ರೆ ಲೋಕವು ಕಾಣದು. World will look at the Holy Sacrament and say, ಲೋಕವು ಪರಮ ಪ್ರಸಾದವನ್ನು ನೋಡಿ ಹೇಳುತ್ತದೆ, we see a bread. ಓ ನಾವೊಂದು ರೊಟ್ಟಿ ಕಾಣುತ್ತಿದ್ದೇವೆ. But those who believe will say, ಆದ್ರೆ ನಂಬಿಗಸ್ತರು ಹೇಳುತ್ತಾರೆ this is not merely a bread. ಇದು ಕೇವಲ ಒಂದು ರೊಟ್ಟಿ ಅಲ್ಲ, This is Jesus himself. ಇದು ಯೇಸು ಸ್ವಾಮಿ. He who eats from me will not die. ನನ್ನನ್ನು ಭುಜಿಸುವವನು ಸಾಯುವುದಿಲ್ಲ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. They will live for eternal life. ಅವರು ಶಾಶ್ವತವಾಗಿ ಜೀವಿಸುವರು. You need to understand ನೀವು ಮೊದಲು ಅರ್ಥ the ಮಾಡಿಕೊಳ್ಳಿ. Christ inside you. This is the question Paul is asking. ನೋಡಿ ಈ ಪ್ರಶ್ನೆಯನ್ನು ಸಂತ ಪೌಲರು ಕೇಳುತ್ತಿದ್ದಾರೆ. Do you not realize Christ is in you? ನಿಮಗೆ ಗೊತ್ತಿಲ್ಲವೇ ಯೇಸು ಕ್ರಿಸ್ತರು ನಿಮ್ಮಲ್ಲಿ ಇದ್ದಾರೆ. Hallelujah. ಹಾಲೆಲೂಯಾ. My server is not active today. ನೋಡಿ ನನ್ನ ಬಿತ್ತುವವನು ಇವತ್ತು ಆಕ್ಟಿವ್ ಅಲ್ಲ. ಇದು He will active in few minutes. Don't worry. ಕೆಲವು ನಿಮಿಷದ ಒಳಗಡೆ ಅವರು ಆಕ್ಟಿವ್ ಆಗ್ತಾರೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Look at this verse. ಈ ವಾಕ್ಯವನ್ನು ಗಮನಿಸಿ. Do you not realize that Jesus Christ is in you? ನಿಮಗೆ ಗೊತ್ತಿಲ್ಲವೇ ಯೇಸು ಕ್ರಿಸ್ತರು ನಿಮ್ಮಲ್ಲೇ ಇದ್ದಾರೆ ಎನ್ನುವುದು. You have a realization that Christ is there in heaven. ನೋಡಿ ನಿಮಗೆಲ್ಲರಿಗೂ ಗೊತ್ತಿದೆ ಯೇಸು ಕ್ರಿಸ್ತರು ಸ್ವರ್ಗದಲ್ಲಿ ಇದ್ದಾರೆ ಎಂದು. You believe Christ in heaven. ನೀವು ನಂಬುತ್ತಿದ್ದೀರಾ ಕ್ರಿಸ್ತನು But ಸ್ವರ್ಗದಲ್ಲಿ do ಇದ್ದಾರೆ. you realize Christ is in you? ನಿಮಗೆ ಗೊತ್ತಿಲ್ಲವೇ ಕ್ರಿಸ್ತ ಯೇಸು ನಿಮ್ಮಲ್ಲೇ ಇದ್ದಾರೆ? Ask your neighbor. ಆಚೆ ಕುಳಿತವರಲ್ಲಿ ಆಚೀಚೆ ಕುಳಿತವರಲ್ಲೇ ಹೇಳಿ. ಹೇಳಿ, Do you realize that Christ is inside you? ನಿಮಗೆ ಗೊತ್ತಿಲ್ಲವೇ ಕ್ರಿಸ್ತ ಯೇಸು ಗೊತ್ತಾ ನಿಮ್ಮಲ್ಲೇ ಗೊತ್ತಾ ಇದ್ದಾರೆ? ಗೊತ್ತು ಗೊತ್ತು ಗೊತ್ತಿಲ್ಲವೇ, ಗೊತ್ತಿಲ್ಲ. ಗೊತ್ತಿಲ್ಲವೇ. Hallelujah. ಹಾಲೆಲೂಯಾ. Kannada is very complicated. What did you say? Malayalam is more complicated. Aha. See, my server is active now. ನೋಡಿ Hallelujah. See, this is the realization we need. ಈ ಅರಿವಾಗಿದೆ ನಮಗೆ ಬೇಕಾದದ್ದು. Christ is in me. ಯೇಸು ಕ್ರಿಸ್ತ ನನ್ನಲ್ಲಿ ಇದ್ದಾರೆ. I am the carrier of Christ. ನೋಡಿ ನಾನು I am the bearer of Christ. ನಾನೇ ಕ್ರಿಸ್ತನನ್ನು ಕೊಂಡೊಯ್ಯುವವನು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. This was the mystery ಇದು ಒಂದು ರಹಸ್ಯ. which was hidden for ages and generations. ನೋಡಿ ಜನಾಂಗದಲ್ಲಿ ಅಡಗಿರುವಂತ ಒಂದು ರಹಸ್ಯ. Christ was not the mystery, ನೋಡಿ ಕ್ರಿಸ್ತರು ಒಂದು ರಹಸ್ಯವಲ್ಲ, but Christ in you is the mystery. ಕ್ರಿಸ್ತನು ನಿನ್ನಲ್ಲಿ ಇದ್ದಾರೆ ಅನ್ನೋದು ಒಂದು ರಹಸ್ಯ. Say that again. ನೋಡಿ ಕ್ರಿಸ್ತರು ಒಂದು ರಹಸ್ಯವಲ್ಲ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ, ಅದೊಂದು ರಹಸ್ಯ. Hallelujah. ಹಾಲೆಲೂಯಾ. Christ is in you. ಕ್ರಿಸ್ತರು ನಿನ್ನಲ್ಲಿ ಇದ್ದಾರೆ. The
God who dwells in the mountains, ನೋಡಿ, ದೇವರು ಪರ್ವತದಲ್ಲಿ ಬಂದಾಗ, the God who moves with the ark of the covenant, ದೇವರು ಮಂಜೂಷದಲ್ಲಿ ಬಂದಾಗ, the God who walks on the water, ದೇವರು ನೀರಿನ ಮೇಲೆ the ನಡೆದರು, God who creates sun, moon, star, galaxy, everything. ದೇವರು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಸೃಷ್ಟಿಸಿದರು. That God, Christ Jesus, ಆ ಕ್ರಿಸ್ತ ಯೇಸು is in you. ನಿಮ್ಮಲ್ಲಿ ಇದ್ದಾರೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What else you need? ಮತ್ತೇನು ಬೇಕು ನಮಗೆ? Nothing is impossible with this Christ. ನೋಡಿ, ಈ ಕ್ರಿಸ್ತನಿಂದ ಅಸಾಧ್ಯವಾದದ್ದು ಯಾವುದು? Hallelujah. ಹಲ್ಲೆಲೂಯಾ. Christ was not the mystery. ನೋಡಿ, ಕ್ರಿಸ್ತರು ಒಂದು ರಹಸ್ಯವಲ್ಲ. But Christ inside you. Christ is in you. ನೋಡಿ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ. That's the mystery. ಅದಾಗಿದೆ ಒಂದು ರಹಸ್ಯ. Hallelujah. ಹಲ್ಲೆಲೂಯಾ. It is written in Colossians chapter 1. ನೋಡಿ, ಕೊಲೋಸಿ 1ನೇ ಅಧ್ಯಾಯದಲ್ಲಿ ಅದು Verse ಬರೆಯಲ್ಪಟ್ಟಿದೆ. number 26, 26, 27, 26, 27, 28. 28. Hallelujah. ಹಲ್ಲೆಲೂಯಾ. This mystery was not revealed to any other one before ages and generations. ನೋಡಿ, ಈ ರಹಸ್ಯ ಜನಾಂಗಗಳಿಗೆ ಏನು ಪ್ರಕಟಪಡಿಸಲಿಲ್ಲ. Paul is going extreme revelation. ನೋಡಿ, ಸಂತ ಪೌಲನು, ಸಂತ ಪೌಲನು Extreme revelation. ನೋಡಿ, ಒಂದು Christ is in Jews is okay. But Christ is there inside the Gentiles, he says. ನೋಡಿ, ಕ್ರಿಸ್ತನು ಜನಾಂಗದ ಒಳಗಡೆ ಇದ್ದಾರೆ ಅಂತ You ಹೇಳುತ್ತಿದ್ದಾರೆ. read in ನಾವು Kannada. ಅದನ್ನು ಓದೋಣ. ಈ ರಹಸ್ಯ ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮಹಿಮಾನ್ವಿತವಾದದ್ದು ಎಂಬುದನ್ನು ಎಲ್ಲಾ ಜನಾಂಗಗಳಿಗೂ, ಜನಾಂಗಗಳಿಗೂ ಎಲ್ಲ ಜನಾಂಗಗಳಿಗೂ ಜನಾಂಗಗಳಿಗೂ ತಿಳಿಸಲು ದೇವರು ಇಚ್ಛಿಸಿದರು. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದು, ನಿಮ್ಮಲ್ಲಿ ಇದ್ದು ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ. Hallelujah. 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 Lift your hands. Hallelujah. ಎತ್ತಿ ಹೇಳಿ, Hallelujah. My dear brother and sister, ನನ್ನ ಒಲವಿನ ಸಹೋದರ ಸಹೋದರಿ, tonight, ಇಂದು ರಾತ್ರಿ this is the good news for all time. ನಿಮಗೆಲ್ಲರಿಗಾಗಿರುವಂತ ಒಂದು ಶುಭ ಸಂದೇಶವಾಗಿದೆ. Christ is in you. ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ. You are in Christ. ನೀವು ಕ್ರಿಸ್ತ ಯೇಸುವಿನಲ್ಲಿ And Christ is in you. ಕ್ರಿಸ್ತರು ನಿಮ್ಮಲ್ಲಿ ಇದ್ದಾರೆ. Hallelujah. Hallelujah. These are the days you are not seeking the Lord, but Lord himself is dwelling inside you. ಈ ದಿನಗಳಲ್ಲಿ ನೀವು ದೇವರನ್ನು ಹುಡುಕಿ ಬಂದದ್ದಲ್ಲ, ದೇವರು ತಾವಾಗಿ ನಿಮ್ಮಲ್ಲಿಗೆ ಬಂದಿದ್ದಾರೆ. You are working in him. ನೀವು You are living in him. ಆತನ ಜೊತೆ ಬದುಕುತ್ತಿದ್ದೀರಿ. That's why Paul is asking. ಅದಲ್ಲವೇ ಸಂತ ಪೌಲನು ಕರೆಯುತ್ತಾರೆ, Test yourself. ನಿಮ್ಮನ್ನೇ ಪರೀಕ್ಷಿಸಿ, Examine yourself. ನಿಮ್ಮನ್ನೇ Whether ಪರಿಶೋಧನೆ you are ಮಾಡಿ, living in the faith or not. ನೀವು ವಿಶ್ವಾಸದಲ್ಲಿ Living in what ಬೇರೂರಿದ್ದೀರಾ? faith? Living in what faith? ಯಾವ ವಿಶ್ವಾಸದಲ್ಲಿ? Living in the faith that Christ is in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ ಎಂಬ ವಿಶ್ವಾಸದಲ್ಲಿ. Test yourself. ನಿಮ್ಮನ್ನೇ ಪರಿಶೋಧನೆ ಮಾಡಿ. Hallelujah. Hallelujah. Then he's asking, don't you realize? ನಂತರ ಕೇಳ್ತಾ ಇದ್ದಾರೆ, ನಿಮಗೆ Don't you realize yet? ನಿಮಗೆ ಇನ್ನಾದ್ರೂ ಗೊತ್ತಿಲ್ಲ, Christ is in you. ಕ್ರಿಸ್ತರು ನಿನ್ನಲ್ಲಿ ಇದ್ದಾರೆ. Hallelujah. 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 This mystery ಈ ರಹಸ್ಯ is no longer mystery. ನೋಡಿ, ಅದು ಹೆಚ್ಚು ಕಾಲ ರಹಸ್ಯವಾಗಿರಲಿಲ್ಲ. It was a sacred secret. ಅದೊಂದು ಪವಿತ್ರವಾದ ರಹಸ್ಯವಾಗಿತ್ತು. ಪವಿತ್ರವಾದ It was a sacred secret. ಅದೊಂದು ಪವಿತ್ರವಾದ ರಹಸ್ಯ. Now it's been revealed. ಇಂದು ಅದು ಪ್ರಕಟವಾಗಿದೆ. That is Christ. ಅದಾಗಿದೆ ಕ್ರಿಸ್ತ ಯೇಸು. Christ is in you. ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ. Christ is in you. ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ. This is the reason anyone can be perfect in front of the Lord. ನೋಡಿ, ಇದಾಗಿದೆ. Read. ಅದನ್ನು ನಾವು ಓದೋಣ. Colossians 1:27. ಕೊಲೋಸಿ 1:27. ನಾವು ಸಾರುತ್ತಿರುವುದು ಯೇಸು ಕ್ರಿಸ್ತರನ್ನೇ ಎಲ್ಲರಿಗೂ ಬುದ್ಧಿ ಹೇಳುತ್ತಾ, ಎಲ್ಲರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ,
ದೇವರ ಮುಂದೆ ದೇವರ ಮುಂದೆ ಎಲ್ಲರನ್ನು listen to this. ದೇವರ ಮುಂದೆ ಎಲ್ಲರನ್ನು say that ಎಲ್ಲರೂ ಹೇಳಿ ಎಲ್ಲರನ್ನು we all, ನಮ್ಮೆಲ್ಲರನ್ನು, not few of you. ಕೆಲವರನ್ನು ಮಾತ್ರವಲ್ಲ. Some educated people will get this. ವಿದ್ಯಾವಂತರಿಗೆ ಇದು ಸಿಗ್ತದೆ. Some sisters, they submitted their life for the Lord, they will get it. ನೋಡಿ, ಸಿಸ್ಟರ್ಗಳಿದ್ದಾರಲ್ವಾ, ಅವರಿಗೆ ಅದು ಸಿಗ್ತದೆ. This is reserved for few priests only. ಕೆಲವು ಗುರುಗಳಿದ್ದಾರಲ್ಲ, ಅದು ಅವರಿಗಾಗಿ ಇರುವುದು. Hallelujah. Hallelujah. What it is written? ಆದ್ರೆ ಇಲ್ಲಿ ಏನಾಗಿದೆ ಬರೆಯಲ್ಪಟ್ಟಿರುವುದು? ಎಲ್ಲರನ್ನು ಕ್ರಿಸ್ತ ಯೇಸುವಿನಲ್ಲಿ Make everyone perfect in Christ. ಎಲ್ಲರನ್ನು ಕ್ರಿಸ್ತ ಯೇಸುವಿನಲ್ಲಿ ಪರಿಣತರನ್ನಾಗಿ. Christ is in you for what? ಯೇಸು ಸ್ವಾಮಿ ನಿನ್ನಲ್ಲಿರುವುದು ಯಾಕೆ? To make you perfect. ನಿನ್ನನ್ನು To make you perfect. To present you perfect. This is what Holy Spirit is doing tonight. ನೋಡಿ, ಎಲ್ಲರಲ್ಲೂ ಪರಿಶುದ್ಧಾತ್ಮನು ಇದನ್ನಾಗಿದೆ ಇಂದು ರಾತ್ರಿ ಮಾಡುವುದು. Making you perfect. ನಿನ್ನನ್ನು ಪರಿಣತರನ್ನಾಗಿಸುವುದು, ನಿನ್ನನ್ನು ಪೂರ್ಣತೆಗೊಳಿಸುವುದು. Preachers are preaching outside. ನೋಡಿ, ಪ್ರಬೋಧಕರು ಹೊರಗಡೆ ಪ್ರಬೋಧಿಸುತ್ತಾರೆ. Preachers are preaching outside. ನೋಡಿ, ಪ್ರಬೋಧಕರು But ಹೊರಗಡೆ Christ is ಬೋಧಿಸುತ್ತಾರೆ. working inside. ಆದರೆ ಕ್ರಿಸ್ತ ಯೇಸು ಒಳಗಡೆ ಪ್ರವರ್ತಿಸುತ್ತಾರೆ. We can only preach outside. ನೋಡಿ, ನಾವು ಕೇವಲ ಹೊರಗಡೆ ಬೋಧಿಸುತ್ತೇವೆ. What is the meaning of nodi? You are all the time saying nodi. What is the meaning of nodi? Tell me that first. She is always saying nodi. What is? Look here. Oh, look here. Oh, thank you. Go. Nodi. ಪ್ರಬೋಧಕರು ಹೊರಗಡೆ ಮಾತ್ರ ಬೋಧಿಸುತ್ತಾರೆ, ಆದರೆ ಕ್ರಿಸ್ತ ಯೇಸು ಒಳಗಡೆ ಪ್ರವರ್ತಿಸುತ್ತಾರೆ. Hallelujah. Christ is making you perfect. ಯೇಸು ಕ್ರಿಸ್ತರು ನಮ್ಮನ್ನು ಪೂರ್ಣತೆಗೊಳಿಸುತ್ತಾರೆ. Perfections. ನೋಡಿ, ಎಲ್ಲ ರೀತಿಯಲ್ಲಿ ಪೂರ್ಣತೆ. When you are in the Lord, ನೀವು ದೇವರಲ್ಲಿ ಇದ್ದರೆ, don't believe that you are perfect. ನೀವು ಪರಿಪೂರ್ಣರೆಂದು ನಂಬಬೇಡಿ. There are imperfections. ಅಲ್ಲಿ ಅಪೂರ್ಣತೆ ಇದೆ. One brother was approaching me by asking, I want to go be a priest, but I have some sinful nature. ಒಬ್ಬರು ಬ್ರದರ್ ಬಂದು ಹೇಳಿದ್ರು, ನನಗೊಬ್ಬ ಗುರುಗಳಾಗಬೇಕು ಎಂಬ ಆಸೆ ಇದೆ, ಆದರೆ ನನಗೆ ಪಾಪಕರವಾದ ಒಂದು ಸ್ವಭಾವವಿದೆ. He was telling me, ಅವರು ನನಗೆ I ಹೇಳಿದ್ರು, want to be a priest, ನನಗೊಬ್ಬ ಗುರುಗಳಾಗಬೇಕು, but I have some sinful nature in me. ಆದರೆ ನನ್ನ ಜೀವನದಲ್ಲಿ ಪಾಪಕರವಾದ ಕೆಲವು ಚಟಗಳಿದೆ. I was telling him, ನಾನು ಅವರಿಗೆ ಹೇಳಿದೆ, ನೀವೊಂದು ಸಮುದ್ರದ ತೀರದಲ್ಲಿ ಇದ್ರೆ, waiting here with the towel. ನೋಡಿ, ಇಲ್ಲಿ ಕಾಯ್ತಾ ನಿಂತಿದ್ದೀರಿ. If the waves ends, then I can get bath. ನೋಡಿ, ಅಲೆಗಳು ಬಂದರೆ ಮಾತ್ರ ನಾನು ಸ್ನಾನ ಮಾಡ್ತೇನೆ. ಅಲೆಗಳು ಬಾರದೇ ಇದ್ರೆ ಸ್ನಾನ ಮಾಡ್ತೇನೆ. ಅಪ್ಪ, my translator, I know Kannada very well, okay? No cheating, okay? No cheating, huh? Hallelujah. So somebody is standing in front of the sea like this. ನೋಡಿ, ಕೆಲವರು ಸಮುದ್ರದ ತೀರದಲ್ಲಿ ಈ ರೀತಿ ನಿಂತಿರುತ್ತಾರೆ. And saying, ನಂತರ ಹೇಳ್ತಾರೆ, if wave stops, then I will get bath. ಅಲೆ ನಿಂತು ಹೋದ್ರೆ ಮಾತ್ರ ನಾನು ಸ್ನಾನ ಮಾಡ್ತೇನೆ. Will the wave stop? ಅಲೆಗಳು ಎಲ್ಲಾದ್ರೂ ನಿಂತು ಹೋಗ್ತದೆಯಾ? ಹೇಳಿ, ಅಲೆಗಳು ನಿಂತು ಹೋಗ್ತದೆಯಾ? You will stand there like this. ನೀವು ಅದೇ ರೀತಿ ಅಲ್ಲೇ ನಿಲ್ಬೇಕಾಗ್ತದೆ. I told him, ನಾನು ಅವರಿಗೆ ಹೇಳಿದೆ, take one step ಒಂದು ಹೆಜ್ಜೆ ಮುಂದಕ್ಕೆ ಇಡು. to the priesthood. ಪುರೋಹಿತನಾಗ್ಲಿಕ್ಕೆ Surrender yourself. ನಿನ್ನನ್ನೇ ಸಮರ್ಪಿಸು. Jesus will make you perfect. ಯೇಸು ನಿಮ್ಮನ್ನು ಪೂರ್ಣಗೊಳಿಸುತ್ತಾರೆ. This is not you are making yourself perfect, but Christ is making you perfect. ಇದಾಗಿದೆ, ನೀನು ನಿನ್ನನ್ನೇ ಪೂರ್ಣಗೊಳಿಸುವುದಲ್ಲ, ಯೇಸು ಕ್ರಿಸ್ತರು ನಿಮ್ಮನ್ನು ಪೂರ್ಣಗೊಳಿಸುತ್ತಾರೆ. Ask them. ಅವರಲ್ಲಿ ಕೇಳಿ ನೋಡಿ, are you all free from all the weakness? ನೀವು ಎಲ್ಲ ರೀತಿಯ ಬಲಹೀನತೆಯಿಂದ You ಸ್ವತಂತ್ರರಾಗಿ. followed Christ with weakness. ನೋಡಿ, ನಾವು more you work with the Lord. ನೋಡಿ, ದೇವರಿಗೋಸ್ಕರ ನಮ್ಮ ಬಲಹೀನತೆಯಲ್ಲಿ ಹೆಚ್ಚು ನಾವು Christ is ಪ್ರವರ್ತಿಸುತ್ತೇವೆ. making you perfect. ಯೇಸು ಸ್ವಾಮಿ ನಮ್ಮನ್ನು Christ is making ಪೂರ್ಣಗೊಳಿಸುತ್ತಾರೆ. you perfect. ಯೇಸು ಕ್ರಿಸ್ತರು ನಮ್ಮನ್ನು Christ is making ಪೂರ್ಣಗೊಳಿಸುತ್ತಾರೆ. you perfect. ಯೇಸು ಪ್ರಭು ನಮ್ಮನ್ನು That's ಪೂರ್ಣತೆಗೆ why ತರುತ್ತಾರೆ. Christ is in you. ಆದ್ದರಿಂದಲೇ ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. That's why Christ is in you. ಆದ್ದರಿಂದಲೇ ಕ್ರಿಸ್ತ ಯೇಸು Paul ನಿಮ್ಮಲ್ಲಿದ್ದಾರೆ. says here in Colossians chapter 1 verse 27, we preach Christ. ನೋಡಿ, ಕೊಲೋಸಿ 1:27 ಹೇಳುತ್ತಾ ಇದೆ, We preach Christ. ನಾವು ಕ್ರಿಸ್ತ ಯೇಸುವನ್ನು Why is he ಬೋಧಿಸುತ್ತಿದ್ದೇವೆ. preaching Christ? ಯಾಕೆ ಕ್ರಿಸ್ತ ಯೇಸುವನ್ನು ಬೋಧಿಸುವುದು? Then it says,
Christ who makes everyone perfect. ನಂತರ ಇಲ್ಲಿ ಹೇಳುತ್ತಾ ಇದೆ, ಯೇಸು ಕ್ರಿಸ್ತರು ಎಲ್ಲರನ್ನು If ಪರಿಣತರನ್ನಾಗಿಸುತ್ತಾರೆ. you want to see your son perfect, give Christ. ನೋಡಿ, ನಿಮ್ಮ ಮಗನ ಪೂರ್ಣನಾಗಬೇಕೆಂಬ ಆಸೆ ಇದ್ರೆ Give ಅವರನ್ನು Christ. ಯೇಸುವಿಗೆ ಕೊಡಿ. You are behind the daughter rebuking. Oh, you are not good. You are not at all good. Your hairstyle is good. You are. Give Christ, ma. ಅವರನ್ನು ನಮ್ಮ ಯೇಸುವಿಗೆ ಕೊಡಿ. Hallelujah. ಹಲ್ಲೆಲೂಯಾ. Christ will make perfect. ಯೇಸು ಅವರನ್ನು ಪೂರ್ಣಗೊಳಿಸುತ್ತಾರೆ. Hallelujah. ಹಲ್ಲೆಲೂಯಾ. There is no perfection outside Christ. ಹೊರಗಡೆ Without Christ. ಕ್ರಿಸ್ತನಿಲ್ಲದೆ ಹೊರಗಡೆ ಒಂದು ಪೂರ್ಣತೆ ಇಲ್ಲ. ನೋಡಿ, ಕ್ರಿಸ್ತನಿಲ್ಲದೆ ಹೊರಗಡೆ ಒಂದು ಪೂರ್ಣತೆ ಇಲ್ಲ. Hallelujah. ಹಲ್ಲೆಲೂಯಾ. Perfection is only there in Christ. ನೋಡಿ, ಪೂರ್ಣತೆ Jesus is perfect. ಯೇಸು ಕ್ರಿಸ್ತರಲ್ಲ, ಯೇಸು ಕ್ರಿಸ್ತರು Let the ಪರಿಪೂರ್ಣರು. perfect Jesus receive. ನೋಡಿ, ಪರಿಪೂರ್ಣನಾದ ಯೇಸುವನ್ನು ಸ್ವೀಕರಿಸು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. One youngster was approaching Jesus by saying, I'm obeying all the commandments, you don't know about me. ಒಬ್ಬ ಯುವಕನು ಬಂದು ಯೇಸುವಿನಲ್ಲಿ ಹೇಳಿದ, ನಾನು ಎಲ್ಲಾ ಆಜ್ಞೆಗಳನ್ನು I'm ಪಾಲಿಸುತ್ತಿದ್ದೇನೆ. obeying all the commandments from the childhood. ನಾನು ಬಾಲ್ಯದಿಂದ ಎಲ್ಲಾ I don't ಆಜ್ಞೆಗಳನ್ನು even miss one ಪಾಲಿಸುತ್ತಿದ್ದೇನೆ. catechism class. ನಾನು ಯಾವ ಕ್ಯಾಟೆಕಿಸಮ್ ಕ್ಲಾಸ್ ತಪ್ಪಿಸುವುದಿಲ್ಲ. I have UCAT in my iPad. ನನಗೆ ಐಪ್ಯಾಡ್ ಇದೆ, UCAT. ಯುಕ್ಯಾಟ್ ಇದೆ. UCAT I have in my iPad. ಐಪ್ಯಾಡ್ ನಲ್ಲಿ ಯುಕ್ಯಾಟ್ ಇದೆ. iCat is my pocket. ನೋಡಿ, UCAT in my iPad. iCat in my pocket. ಯುಕ್ಯಾಟ್ ನನ್ನ ಐಪ್ಯಾಡ್. Catechism of the Catholic Church. Which page you want to know? ನಿಮ್ಮ ಕ್ಯಾಥಲಿಕ್ Everything I ಧರ್ಮಸಭೆ ಧರ್ಮಾಚರಣೆ ಬಗ್ಗೆ ನನಗೆ ಗೊತ್ತು. ಯಾವುದು ನಿಮಗೆ ಇನ್ನು ತಿಳಿಬೇಕು? Which chapter you want to know? ಯಾವ ಅಧ್ಯಾಯ ನಿಮಗೆ ಗೊತ್ತಾಗಬೇಕು? What shall I do to receive the eternal life? ಅಮ್ಮ, ನಿತ್ಯ ಜೀವ ಪಡೆಯಲು ನಾನು ಏನ್ ಮಾಡಬೇಕು? Jesus said, ಯೇಸು ಹೇಳಿದರು, you are making yourself perfect without me. ನನ್ನಿಂದಲ್ಲದೆ ನಿನ್ನನ್ನು ನೀನು You ಪೂರ್ಣಗೊಳಿಸಲು are ಬಯಸುತ್ತಿದ್ದಿ. making perfect yourself without me. ನನ್ನಿಂದಲ್ಲದೆ ನಿನ್ನನ್ನೇ ಪೂರ್ಣಗೊಳಿಸಲು ಬಯಸುತ್ತಿದ್ದಿ. You cannot. ನಿನ್ನಿಂದ ಸಾಧ್ಯವಿಲ್ಲ. You cannot. ನಿನ್ನಿಂದ ಸಾಧ್ಯವಿಲ್ಲ. You cannot. ನಿಮ್ಮಿಂದ ಸಾಧ್ಯವಿಲ್ಲ. By obeying the commandments, if you can't do this, then what is the need of coming Jesus? ನೋಡಿ, ಆಜ್ಞೆಗಳಿಂದ ನಿನ್ನನ್ನೇ ಪೂರ್ಣಗೊಳಿಸಲು ಸಾಧ್ಯವಾದ್ರೆ ಮತ್ತೆ ಯಾಕೆ ಯೇಸು ಸ್ವಾಮಿ ಬಂದಿರುವುದು? Commandments were there before Jesus was coming. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆಯಾಗಿದೆ But no ಆಜ್ಞೆಗಳಿದ್ದದ್ದು. one was able to perform. ಯಾರಿಗೂ ಪೂರ್ಣನಾಗ್ಲಿಕ್ಕಾಗಿ ಆಗಲಿಲ್ಲ. Hallelujah. ಹಲ್ಲೆಲೂಯಾ. Why Jesus came? ಯಾಕೆ ಯೇಸು ಬಂದದ್ದು? Jesus not came to demolish the law. ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ಇಲ್ಲಗಳಿಸಲು ಬಂದವರಲ್ಲ. He came to give you the power to obey the law. ಯೇಸು ಸ್ವಾಮಿ ಬಂದಿರುವ ಕಟ್ಟಳೆಗಳನ್ನು ಪಾಲಿಸಲಿಕ್ಕಾಗಿರುವ ಶಕ್ತಿಯನ್ನು ಕೊಡಲು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Jesus came inside you. ಯೇಸು ಸ್ವಾಮಿ ನಿನ್ನ ಒಳಗಡೆ ಬಂದಿದ್ದಾರೆ. Want to change the battery? Use this. Why Jesus came? ಯಾಕೆ ಯೇಸು ಸ್ವಾಮಿ ಬಂದಿರುವುದು? ಯೇಸು ಯಾಕೆ ಬಂದಿರುವುದು? Jesus came ಯೇಸು ಬಂದಿರುವುದು to give you the power to allow, obey the laws. ಯೇಸು ಸ್ವಾಮಿ ಬಂದಿರುವುದು ಆಜ್ಞೆಗಳನ್ನು ಪಾಲಿಸಲಿಕ್ಕಾಗಿರುವ ಶಕ್ತಿ Christ ಕೊಡಲು. is in you. ಯೇಸು ಕ್ರಿಸ್ತರು ನಿನ್ನಲ್ಲಿದ್ದಾರೆ. Everybody say Christ is in me. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತರು Everybody ನನ್ನಲ್ಲಿದ್ದಾರೆ. say Christ is in me. ಎಲ್ಲರೂ ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. Christ is in me. ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. Christ is in me. ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. One by one, everybody get up and say Christ is in me. ನೋಡಿ, ಒಬ್ಬರ Not all ನಂತರ of you, not all of you. ಎಲ್ಲರೂ ಅಲ್ಲ, by ಒಬ್ಬರ ನಂತರ ಒಬ್ಬರು ಈ ರೀತಿ ಎದ್ದು ನಿಂತುಕೊಂಡು ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ ಹೇಳಿ ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ 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 ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಕ್ರಿಸ್ತ ಯೇಸು ಹೇಳಿ ಹೇಳಿ, ನನ್ನಲ್ಲಿ ಕ್ರಿಸ್ತ ಇದ್ದಾರೆ. ಯೇಸು ನನ್ನಲ್ಲಿ ಇದ್ದಾರೆ. Everybody say ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ನನ್ನಲ್ಲಿ ಇದ್ದಾರೆ. ನನ್ನಲ್ಲಿ ಇದ್ದಾರೆ. Hallelujah. ಹಲ್ಲೆಲೂಯಾ. Christ is in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Christ is in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Say that, say that. ಹೇಳಿ 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 ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ ಹೇಳಿ. Let all the sickness hear it now.
ನೋಡಿ ಎಲ್ಲ ಕಾಯಿಲೆಗಳು ಇದನ್ನು ಈಗ ಕೇಳಿಸಿಕೊಳ್ಳುತ್ತದೆ. Let all the sickness hear it now. ನೋಡಿ ಎಲ್ಲ ಕಾಯಿಲೆಗಳು ಇದನ್ನು ಈಗ Let all the ಕೇಳಿಸಿಕೊಳ್ಳುತ್ತದೆ. curse hear it now. ಎಲ್ಲ ಶಾಪಗಳು ಇದನ್ನು ಈಗ ಕೇಳಿಸಿಕೊಳ್ಳುತ್ತದೆ. Hallelujah. 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 You used to say, I have headache. ನೀವು ಹೇಳ್ತೀರೋ ನನಗೆ ತಲೆನೋವಿದೆ. You used to say, I have tummy ache. ನೀವು ಹೇಳ್ತೀರೋ ನನಗೆ ಹೊಟ್ಟೆ ನೋವಿದೆ. You used to say, I have traditional curse. ನೀವು ಹೇಳ್ತೀರೋ ಸಾಂಪ್ರದಾಯಿಕವಾದ ಶಾಪ ಇದೆ. Everything you were admitting before. ಎಲ್ಲವೂ ನನ್ನಲ್ಲಿದೆ. Now you have to say, ಈಗ ನೀವು ಹೇಳಿ, I have Christ in me. ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. ಹೇಳಿ 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 ಹೇಳಿ, ಹೇಳಿ, ಹೇಳಿ. ಹೇಳಿ, ನನ್ನಲ್ಲಿ ಕ್ರಿಸ್ತ I ಯೇಸು have ಇದ್ದಾರೆ. Christ in me. ನನ್ನಲ್ಲಿ ಕ್ರಿಸ್ತ ಯೇಸು I ಇದ್ದಾರೆ. have Christ in me. ನನ್ನಲ್ಲಿ ಕ್ರಿಸ್ತ ಯೇಸು I ಇದ್ದಾರೆ. have Christ in ಹೇಳಿ me. ಹೇಳಿ, ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. Speak to your body. Speak to your ನಿನ್ನ members. ದೇಹದಲ್ಲಿ ಆಜ್ಞಾಪಿಸಿ ಹೇಳಿ. I have Christ in me. ಹೇಳಿ ಎಲ್ಲಿ I ನಿನಗೆ have Christ in me. ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. ಹೇಳಿ, ಹೇಳಿ. Hallelujah, hallelujah, hallelujah. Everybody say, everybody ಎಲ್ಲರೂ say, ಎಲ್ಲರೂ ಹೇಳಿ, I ಎಲ್ಲರೂ have ಹೇಳಿ. Christ in ನನ್ನಲ್ಲಿ me. ಕ್ರಿಸ್ತ ಯೇಸು I ಇದ್ದಾರೆ. have Christ in ಹೇಳಿ, me. ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. I have Christ in ನನ್ನಲ್ಲಿ me. ಕ್ರಿಸ್ತ ಯೇಸು ಇದ್ದಾರೆ. I ಹೇಳಿ, have ಹೇಳಿ. Christ in me. ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. Hallelujah. Hallelujah. I have Christ in me. ನನ್ನಲ್ಲಿ ಕ್ರಿಸ್ತ ಯೇಸು I ಇದ್ದಾರೆ. have Jesus in ನನ್ನಲ್ಲಿ me. ಕ್ರಿಸ್ತ ಯೇಸು I ಇದ್ದಾರೆ. have Jesus in ನನ್ನಲ್ಲಿ me. ಕ್ರಿಸ್ತ ಯೇಸು ಇದ್ದಾರೆ. Sing that. I have ಹೇಳಿ, Jesus ಹೇಳಿ, in ಹೇಳಿ, ಹೇಳಿ. me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Christ Jesus is in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. I have Christ is in me. ನನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. Hallelujah. 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 19 people. ನೋಡಿ 90 ಮಂದಿ 90. 19 ಮಂದಿ 90. 90 ಮಂದಿ Cervical spondylosis. ನೋಡಿ 90 ಮಂದಿಗೆ ಸರ್ವಿಕಲ್ ಸ್ಪಾಂಡಲೈಸಿಸ್ ಕಾಯಿಲೆ ಇದೆ. Severe cervical spondylosis. ನೋಡಿ ಅಷ್ಟೊಂದು ಸರ್ವಿಕಲ್ ಸ್ಪಾಂಡಲೈಸಿಸ್ ಕಾಯಿಲೆ Especially ಇದೆ. those who are watching me online. ಆನ್ಲೈನ್ ನಲ್ಲಿ ಇದನ್ನು ವಾಚ್ ಮಾಡುವವರು You might be saying this is severe, brother, for many years. ಅನೇಕ ವರ್ಷಗಳಿಂದ ಈ ನೋವಿತ್ತು. I need a healing ನನಗೆ ಸೌಖ್ಯ ಬೇಕು right now. ಈಗಲೇ. No matter where you are, ಎಲ್ಲಿ ನೀನಿದ್ರೆ ಪರವಾಗಿಲ್ಲ, you are receiving the touch of God. ನೀನು ದೇವರ ಸ್ಪರ್ಶನೆಯನ್ನು ಪಡೆದುಕೋ. Because the one who is inside you. ಕಾರಣ ನಿನ್ನ Say that ಒಳಗಡೆ verse. ಇದ್ದವರು. First John, say that. 1 John 4:4. 1 John 4:4, say that. The one who is inside me, Jesus Christ and the Holy Spirit, is more powerful than the one who is the world. ನನ್ನ ಒಳಗಡೆ ಇರುವ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರು ಹೊರಗಡೆ The one ಇರುವವನಿಗಿಂತ who is ಶಕ್ತಿ inside ಇದ್ದರು. me. ನನ್ನ ಒಳಗಡೆ ಇರುವವರು. Jesus Christ and the Holy Spirit is more powerful than the one who is in the world. ನೋಡಿ, ಲೋಕದಲ್ಲಿ ಇರುವವರಿಗಿಂತಲೂ ನನ್ನ ಒಳಗಡೆ Jesus. ಇರುವ ಯೇಸು ಕ್ರಿಸ್ತ ಪರಿಶುದ್ಧಾತ್ಮರು ಶಕ್ತಿ Sing that to the ಇದ್ದರು. Lord. Yes. ನಾವು ಗೀತೆಯನ್ನು ಹಾಡೋಣ. ಯೇಸು ನನ್ನಲ್ಲಿ, ಯೇಸು ನನ್ನಲ್ಲಿ, ಯೇಸು ನನ್ನಲ್ಲಿ ಇದ್ದರೆಂದು ಓ ಆತ್ಮದಲ್ಲಿ ನಾನಂಬುವೆ. ಯೇಸು ಎಂದರೆ ನಮ್ಮಲ್ಲಿ. Jesus is in me. Jesus is in me. Jesus is in me today. Oh, deep in my heart, I do believe Jesus is in me today. Christ shall come again. Christ shall come again. Christ shall come again someday. Oh, deep in my heart, I do believe Christ shall come again someday. Jesus is in me. Jesus is in me. Jesus is in me someday. Oh, deep in my heart, I do believe Jesus is in me today. Jesus is in me. Jesus is in me. Jesus is in me today. Oh, Yesu nannali. Yesu nannali. Yesu nannali. Nannali. ನನ್ನಲ್ಲಿ ನನ್ನಲ್ಲಿ Nannani or nannali? ನನ್ನಲ್ಲಿ. ಲೀ, ಲೀ. Lee. I was singing nannani. Yesu nannali. Yesu ನನ್ನಲ್ಲಿ, ಯೇಸು ನನ್ನಲ್ಲಿ ಎಂದು ಓತರಾಳದಲ್ಲಿ ನಾನಂಬುವೆ. ಯೇಸು ಇದ್ದರೆ ನನ್ನಲ್ಲಿ. Oh, Jesus is in me. Jesus is in me.
Jesus is in me today. Ready? Oh, deep in my heart, I do believe Jesus is in me today. Can you sing this song? This is very powerful. ನೋಡಿ, ಇದು ಶಕ್ತಿಯುತವಾದ ಗೀತೆಯಾಗಿದೆ. ನೀವಿದನ್ನು ಹಾಡುತ್ತೀರಾ? Jesus is in me. Jesus is in me. Jesus is in me today. That's what we read in the scripture. ಅದಾಗಿದೆ ಪವಿತ್ರ ಗ್ರಂಥದಲ್ಲಿ. Don't you realize that Christ is in you? ನಿಮಗೆ ಗೊತ್ತಿಲ್ಲವೇ ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ? Test yourself. ನಿಮ್ಮನ್ನು ಪರೀಕ್ಷಿಸಿ. Examine yourself. ನಿಮ್ಮನ್ನು Whether ಪರಿಶೋಧನೆ you are ಮಾಡಿ. living in the faith. ನೀವು ವಿಶ್ವಾಸದಲ್ಲಿ ಬೇರೂರಿದ್ದೀರಾ? Living in what faith? ಯಾವ ವಿಶ್ವಾಸದಲ್ಲಿ? Living in which faith? ಯಾವ ವಿಶ್ವಾಸದಲ್ಲಿ? Living in the faith of Christ is in me. ನೋಡಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಆ ವಿಶ್ವಾಸ. Living in the faith of Christ is in me. ನೋಡಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ ಎಂಬ ವಿಶ್ವಾಸ. Are you living in the faith? ನೀವು ವಿಶ್ವಾಸದಲ್ಲಿ Are you living in the faith? ನೀವು ವಿಶ್ವಾಸದಲ್ಲಿ ಬಾಳುತ್ತಿದ್ದೀರಾ? Which faith? ಯಾವ ವಿಶ್ವಾಸ? Christ is in me. Christ is in me. Christ is in me someday. Oh, deep in my heart, I do believe Christ is in me today. Christ shall come again. Christ shall come again. Christ shall come again someday. Oh, deep in my heart, I do believe Christ shall come again someday. Christ shall come again. Christ shall come again someday. Oh, deep in my heart, I do believe Christ shall come again someday. Christ is in me. Christ is in me. Jesus is in me. Jesus is in me. Jesus is in me today. Oh, deep in my heart, I do believe. Let them sing. Let them sing. ನೋಡಿ, ಅವರ ಹಾಡಲಿ. Jesus is in me. ಹಾಡಿ ಹಾಡಿ. Jesus is in me. Jesus is in me. Jesus is in me. Jesus is in me. Jesus is in me today. Oh, deep in my heart, I do believe Jesus is in me today. Everybody ready? ಎಲ್ಲರೂ ಸೇರಿ. Jesus is in me. ಎಲ್ಲರೂ ಸೇರಿ ಹಾಡಿ. Jesus is in me. Jesus is in me today. Oh, deep in my heart, I do believe People those who are realizing their healings, ನೋಡಿ, ಯಾರಿಗೆಲ್ಲ ಸೌಖ್ಯ ಸಿಕ್ಕಿದೆ ಅಂತ you are singing the mystery. ನೀವು ಹಾಡುತ್ತಿರುವುದು ರಹಸ್ಯ. Hallelujah. Hallelujah. The most powerful thing only you are singing now. ನೋಡಿ, ಅತಿ ಶಕ್ತಿಯುತವಾದ ಗೀತೆಯಾಗಿದೆ ನೀವೀಗ ಹಾಡುತ್ತಿರುವುದು. Anything can happen. ಏನ್ ಬೇಕಿದ್ರೂ ಈಗ ಸಂಭವಿಸುತ್ತದೆ. Everything can happen. ಪ್ರತಿಯೊಂದು ಇಲ್ಲಿ ಸಂಭವಿಸುತ್ತದೆ. Christ is in me. Jesus is in me. Jesus is in me today. Oh, deep in my heart, I do believe Jesus is in me today. Jesus is in me. Jesus is in me. Jesus is in me today. Oh, deep in my heart, I do believe Jesus is in me today. Christ shall come again. Christ shall come again. Christ shall come again someday. Oh, deep in my heart, I do believe Christ shall come again someday. Jesus is in me. Jesus is in me. Sing that. ಹಾಡಿ, This- ಹಾಡಿ. This is most powerful thing. ಇದು ಅತಿ ಶಕ್ತಿಯುತವಾದದ್ದು. Who is wearing belt? ನೋಡಿ, ಯಾರು For ಬೆಲ್ಟ್ the ನೋಡಿ for the spine? ನೋಡಿ ಸ್ಪೈನ್ ಅಲ್ಲಿಗೆ ಬೆಲ್ಟ್ Come ಕಟ್ಟಿದವರು here. ಯಾರು? ಅವ್ರ ಈಚೆ Come here. ಬನ್ನಿ. Come here. Come here. Come here. ಅವ್ರ ಈಚೆ ಬನ್ನಿ. Come here. ಈಚೆ People ಬನ್ನಿ. those who are wearing belt, come ನೋಡಿ, here. Come here in the front. ಮುಂದೆ ಬಂದು ನಿಂತ್ಕೊಳ್ಳಿ. Come here in the front. ಮುಂದೆ ಬಂದು ನಿಂತ್ಕೊಳ್ಳಿ.
Today morning we had a wonderful healing of that mother. Where is that mother? ಇಂದು ಬೆಳಿಗ್ಗೆ ಅದ್ಭುತಕರವಾಗಿ ಒಬ್ಬರು ತಾಯಿಗೆ ಸೌಖ್ಯ ಸಿಕ್ಕಿದೆ. ಆ ಅಮ್ಮ ಎಲ್ಲಿ? ಆ ತಾಯಿ ಎಲ್ಲಿ? Oh, that mother is, where is that mother? ಆ ತಾಯಿ ಎಲ್ಲಿ? ಚೆನ್ನಾಗಿದ್ದಾರಂತ ಹಿಂದೆ ಕುಳ್ಳಿರಿಸಿದ್ದಾರೆ. Huh? Where is she? Where is the owner of this? Where is the owner of ಈ this? ಬೆಲ್ಟಿನ ಅಮ್ಮ ಎಲ್ಲಿ? Where is the owner of this? ಈ ಬೆಲ್ಟಿನ ಅಮ್ಮ ಚೆನ್ನಾಗಿದ್ದಾರಂತ ಹಿಂದೆ ಕುಳ್ಳಿರಿಸಿದ್ದಾರೆ. ಹಿಂದೆ ಬನ್ನಿ ಅಮ್ಮ. Where is she? ಅವರೆಲ್ಲಿ? We got a belt. ನಮಗೊಂದು ಬೆಲ್ಟ್ ಸಿಕ್ಕಿದೆ. ಇದು ಯಾರ ಬೆಲ್ಟ್? Christ shall come again. Christ shall come again. Christ shall come again someday. Oh, deep in my heart, I do believe Christ shall come again someday. Now, all those who have back pain ನೋಡಿ, ಯಾರಿಗೆಲ್ಲ ಬೆನ್ನು ನೋವು ಸೊಂಟ ನೋವು ಇದೆಯೋ, because of the accident, because of something, because of the hard work, whatever. ನೋಡಿ ಆಕ್ಸಿಡೆಂಟ್ Brother, ಆಗಿ ಅಥವಾ Jesus is touching your hip. ಬ್ರದರ್ ಯೇಸು I'm ಸ್ವಾಮಿ seeing ನಿಮ್ಮ it. I'm ಸೊಂಟವನ್ನು seeing it. ಮುಟ್ಟುತ್ತಿದ್ದಾರೆ. ನಾನು Jesus is ನೋಡ್ತೀನಿ. touching your hip. ಯೇಸು ಸ್ವಾಮಿ ನಿಮ್ಮ Receive your ಸೊಂಟವನ್ನು healing. ಮುಟ್ಟುತ್ತಿದ್ದಾರೆ. ನಿಮ್ಮ ಸೌಖ್ಯವನ್ನು ಪಡೆದುಕೊಳ್ಳಿ. Hallelujah. ಹಾಲೆಲೂಯಾ. Many healings are coming up. ಅನೇಕ ಸೌಖ್ಯಗಳೀಗ ಸಂಭವಿಸುತ್ತವೆ. Get yourself ready. ನಿಮ್ಮನ್ನು ನೀವು ಸಿದ್ಧಗೊಳಿಸಿ. Jesus is here. ಯೇಸು ಇಲ್ಲಿದ್ದಾರೆ. His name is above their every names. ಆತನ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದದ್ದು. Hallelujah. All those who are waiting for the touch of God. ಯಾರೆಲ್ಲ ದೇವರ ಸ್ಪರ್ಶನೆಗಾಗಿ For the ಕಾಯುತ್ತಿದ್ದೀರೋ, spine. For the spine. ನೋಡಿ ಸ್ಪೈನಲ್ ನಲ್ಲಿ Now I am calling only this. Only for the spine. ನೋಡಿ ಸ್ಪೈನಲ್ ಗೆ ತೊಂದರೆ Only ಇರುವವರು people ಮಾತ್ರ. those who are praying for the spine. ನೋಡಿ ಸ್ಪೈನಲ್ ಗಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರೋ ಅವರು ಮಾತ್ರ. Walk, walk, walk. ಅವರು ನಡೆದು ಮುಂದಕ್ಕೆ ಬರಲಿ. Walk here. Come here. Come here. ಅವರು ಮುಂದಕ್ಕೆ ಬರಲಿ. Come here. Not all the people. ಎಲ್ಲರೇನು ಅಲ್ಲ. All those who having this problem, spine issue. ನೋಡಿ ಸ್ಪೈನಲ್ಲಿನ ತೊಂದರೆ ಇದ್ದವರು ಮಾತ್ರ ಮುಂದಕ್ಕೆ ಬರಲಿ. Come here. ಅವರು ಈಚೆ ಮುಂದಕ್ಕೆ ಬರಲಿ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. No, to come to the ಈಚೆ stage. ಸ್ಟೇಜ್ಗೆ ಬರೋದು ಬೇಡ. I have 3 questions. ನಾನು 3 Who ಪ್ರಶ್ನೆ. has fallen from the tree? ನೋಡಿ ಮರದಿಂದ ಬಿದ್ದವರು ಯಾರು? Who has fallen from the tree? ನಿಮ್ಮಲ್ಲಿ ಮರದಿಂದ ಕೆಳಗಡೆ ಬಿದ್ದವರು ಯಾರು? Who is that person? ಆ ವ್ಯಕ್ತಿ ಯಾರು? It's you. Come ನೀವು here. ಈಚೆ ಬನ್ನಿ. Come here. Come ಈಚೆ ಬನ್ನಿ. Brother, be here. ಇಲ್ಲೇ ನಿಂತುಕೊಳ್ಳಿ. Jesus will touch you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Priests are releasing their priestly authority. ನೋಡಿ ಗುರುಗಳು ತಮ್ಮ ಗುರು ಪಟ್ಟದ We all- ಅಧಿಕಾರ ಉಪಯೋಗಿಸುತ್ತಿದ್ದಾರೆ. ಅವರು ಬಿದ್ದರೆ Jesus will touch you now. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Oh Lord God. ಓ ಕರ್ತನಾದ ದೇವರೇ, We cannot heal him, ನಮಗೆ ಇವರನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. but you can heal him. ಆದರೆ ನಿಮ್ಮಿಂದ ಗುಣಪಡಿಸಲು He ಸಾಧ್ಯ. has fallen from the tree. ಅವರು ಮರದಿಂದ ಬಿದ್ದಿದ್ದಾರೆ. All the left side ಅವರ ಇಡೀ ಎಡಬದಿಯಲ್ಲಿ to the right side. ಬಲಬದಿಯ ತನಕ The pain is spreading. ನೋವು ಬರುತ್ತಾ ಇದೆ. He can't ride the bike. ಅವರಿಗೆ ಗಾಡಿ ಬೈಕ್ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. He can't sit. ಅವರಿಗೆ ಕುಳಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ. It's been many years. ಅನೇಕ ವರ್ಷಗಳಿಂದ Suffering. ನರಳುತ್ತಿದ್ದಾರೆ. Lord Jesus, ಕರ್ತರಾದ ಯೇಸುವೇ, send your Holy Spirit. ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ. Send your Holy Spirit. ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ. Touch them. ಮುಟ್ಟಿರಿ ಇವರನ್ನು. Touch him. ಇವರನ್ನು ಮುಟ್ಟಿರಿ. 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 ಇಡೀ ದೇಹದಲ್ಲಿ ಮುಟ್ಟಿರಿ. 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 ಮುಟ್ಟಿರಿ ಇವರನ್ನು. ಮುಟ್ಟಿರಿ ದೇವರೇ. Touch him, Lord. ಇವರನ್ನು ಮುಟ್ಟಿರಿ ಸ್ವಾಮಿ. Christ is in him. Christ is in him. Christ is in me today. Oh, deep in my heart, I do believe Christ is in me today. For him is a major healing. ಇದೊಂದು ದೊಡ್ಡ ಸೌಖ್ಯವಾಗಿದೆ. It's a major healing. ಇದು ದೊಡ್ಡದಾದ ಒಂದು ಸೌಖ್ಯ. Where is his wife? ಇವರ ಹೆಂಡತಿ ಎಲ್ಲಿದ್ದಾರೆ? Where is his wife? ಇವರ ಹೆಂಡತಿಯಲ್ಲಿ I want his wife on stage. ಇವರ ಹೆಂಡತಿ ಸ್ಟೇಜಿಗೆ ಬರಲಿ. ಇವರ ಹೆಂಡತಿ Somebody wearing the black shawl. ನೋಡಿ ಕಪ್ಪು ಶಾಲ್ I'm seeing ಹಾಕಿದ್ರು. his wife. ಇವರ She is ಹೆಂಡತಿ wearing a black shawl. I don't know where she is. ಇವರ ಹೆಂಡತಿ ಕಪ್ಪು ಶಾಲ್ ಹಾಕಿ ಬಂದವಳು. ಅವರೆಲ್ಲಿ? Yes. ಹೌದು. Christ shall come again. I've seen you. ನಿಮ್ಮನ್ನು ಕಂಡೆ. Don't cry. ಅಳ್ಬೇಡ. Jesus is entering into your family now. ಯೇಸು ನಿಮ್ಮ ಕುಟುಂಬದಲ್ಲಿ ಎಂದು ಪ್ರವೇಶಿಸಿದ್ದಾರೆ. Oh, the glory of the Lord. ದೇವರ ಮಹಿಮೆ. Jesus is in me. Jesus is in me. Jesus is in me Today, oh, deep in my heart,
I do believe Jesus is in me today. We got the honor of the belt. ನೋಡಿ ಇಲ್ಲಿ ಒಂದು ಬೆಲ್ಟ್ ಸಿಕ್ಕಿತಲ್ವಾ, ಆ ಬೆಲ್ಟ್ ನ ಓನರ್ ನಮಗೆ ಸಿಕ್ಕಿದ್ದಾರೆ. We got the honor of the belt. ಆ ಬೆಲ್ಟಿನ ಓನರಿಗೂ ಸಿಕ್ಕಿದ್ದಾರೆ. Hallelujah. Hallelujah. Because of the accident, ನೋಡಿ ಆಕ್ಸಿಡೆಂಟಿನಿಂದಾಗಿ L4 and L5. L4 ಮತ್ತು L5. I have the report. Doctor clearly said that L4 ಮತ್ತೆ L5 ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ. ಈ ವಿಚಾರ ನನ್ನೊಬ್ನಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಬೆಳಗಿನ ಪ್ರೇಯರಲ್ಲಿ ನಾನು ಡಾಕ್ಟರ್ ಹತ್ರ ಹಿಂದೆ ಹೋದಾಗ ಹೇಳಿದ್ರವರು, ಅದನ್ನ ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲೈಫ್ ಲಾಂಗ್ ಕ್ಯಾರಿ ಮಾಡಬೇಕು, ಬಿಕಾಸ್ ಅದು ಕ್ರ್ಯಾಕ್ ಆಗಿದೆ. ಸೊ ಆದರೆ ಇವತ್ತು ಬೆಳಗಿನ ಪ್ರೇಯರಲ್ಲಿ L4 L5ನ ಜೀಸಸ್ ಬಂದು ರಿಪೇರ್ ಮಾಡ್ತಿಲ್ಲ, ಕ್ರಿಯೇಟಿಂಗ್ ನ್ಯೂ, ಹೊಸದೇನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಪ್ರೈಸ್ ದ ಲಾರ್ಡ್. ಹalleluya. Hallelujah. Jesus is in you. Jesus is in me. Jesus is in me today. Oh, deep in my heart, I do believe Jesus is in me today. Jesus is in me. Jesus lives in me. Jesus lives in me today. Jesus. Oh, deep in my heart, I do believe Jesus lives in me today. ಆಕ್ಟಿವಾ ಗಾಡಿ. Who was riding that black Activa? ನೋಡಿ ಕಪ್ಪು ಬಣ್ಣದ ಆಕ್ಟಿವಾ ಗಾಡಿ Who ಓಡಿಸುವವರು ಯಾರು? was riding that black Activa? ನೋಡಿ ಕಪ್ಪು ಬಣ್ಣದ ಆಕ್ಟಿವಾ ಗಾಡಿ ಓಡಿಸುವವರು ಯಾರು? Yes, ಆಕ್ಟಿವಾ. come, ಈಚೆ ಬಾ, come, ಈಚೆ come. ಬಾ, ಈಚೆ ಬಾ. 564643. Come. 5643 ಗಾಡಿಯ ನಂಬರ್. come, ಈಚೆ ಬಾ, come, ಈಚೆ ಬಾ, come. ಈಚೆ ಬಾ. Jesus is in him. I'm seeing your Activa. ನಿಮ್ಮ ಗಾಡಿ ನಾನು ಕಾಣುತ್ತಿದ್ದೇನೆ. Hallelujah. 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 Jesus is in you. Me. Jesus is in you. Jesus is in you. Today. I have reasons to rejoice. ನನಗೆ ಆನಂದಿಸಲಿಕ್ಕಾಗಿ ಒಂದು ಕಾರಣ. I have reasons to rejoice. ನನಗೆ ಆನಂದಿಸಲಿಕ್ಕಾಗಿ ಒಂದು ಕಾರಣ The ಬಂತು. most precious gift of heaven. ನೋಡಿ ಸ್ವರ್ಗದ ಅತಿ ಅಮೂಲ್ಯವಾದ ಕೊಡುಗೆ. That is Christ. ಅದು ಕ್ರಿಸ್ತ ಯೇಸು. That Christ is in me. ಕ್ರಿಸ್ತ ಯೇಸು ನಮ್ಮಲ್ಲಿ Jesus ಇದ್ದಾರೆ. is in me. Jesus is in me today. Oh, deep in my heart, I do believe You bought medicine. Jesus is in me. You bought medicine for someone that day. Don't forget that day. You bought medicine for someone. ನೋಡಿ ಯಾರದು After buying medicine, you were going. Just before the fall also, ಬಿದ್ದಿದ್ದೀರಿ ನಿಮ್ಮ ಕೈಯಲ್ಲಿ ಅವತ್ತು some ಯಾರದು darkness was coming into your eyes. You remember? Some ನೆನಪಿದೆಯಾ? darkness was ಏನು coming ಒಂದು- into your eyes. ಏನೋ ಒಂದು ಕತ್ತಲೆ ನಿಮ್ಮ ಕಣ್ಣಿಗೆ ಬಂತು. From there you have fallen. ಅಲ್ಲಿ ನೀವು ಬಿದ್ದಿದ್ದೀರಾ. Today, ಎಂದು you know what Lord Jesus said? ಯೇಸು ಕ್ರಿಸ್ತರು ಹೇಳುತ್ತಿರುವುದೇನೆಂದರೆ, I'm healing you, my daughter. ನನ್ನ ಮಗಳೇ ನಾನೇ ನಿಮ್ಮನ್ನು I'm healing you, ಗುಣಪಡಿಸುವೆ. my daughter. ನನ್ನ ಮಗಳೇ ನಾನು ನಿನ್ನನ್ನು I ಗುಣಪಡಿಸುತ್ತಿದ್ದೇನೆ. know the ways you are going through. ನನಗೆ I know your ways. ನನಗೆ ಗೊತ್ತು ನಿನ್ನ I know ಮಾರ್ಗಗಳು. what you are going through. ನೀನು ಏನು ಯಾವುದರ ಮೂಲಕ ಹಾದು ಹೋಗ್ತಾ ಇದೆಯಾ ನನಗೆ I ಗೊತ್ತು. know what you are suffering. ನನಗೆ ಗೊತ್ತು ನೀನು ಎಷ್ಟು ನರಳುತ್ತಿದ್ದೀಯಾ ಎಂದು. I know your pain. ನನಗೆ ಗೊತ್ತು ನಿನ್ನ ನೋವು. But I have words for you. ಆದರೆ ನಾನು The ನಿನಗೋಸ್ಕರ one who is ಪ್ರವರ್ತಿಸುವೆ. inside you, ನಿನ್ನ ಒಳಗಡೆ he is ಇರುವವರು greater than the one who is in the world. ಹೊರಗಡೆ ಲೋಕದಲ್ಲಿ ಇರುವವರಿಗಿಂತಲೂ ದೊಡ್ಡವರು. You will overcome. You will overcome. You will overcome. You will overcome today. Oh, deep in my heart, I do believe you will overcome today. Christ shall come again. Christ shall come again. Christ shall come again today. Oh, deep in my heart, Somebody I do who is, I'm seeing someone is attending this retreat from her family. Who is that? ಇವರ ಮನೆಯಿಂದ ಧ್ಯಾನಕ್ಕಾಗಿ ಯಾರೋ ಬಂದಿದ್ದಾರೆ. Christ ಅವರು shall ಯಾರು? come again. ಇವರ ಮನೆಯಿಂದ Christ shall come ಬಂದವರು. again. today. Oh, deep in my heart, I do believe Christ shall come again someday. Enough. Come. Mother, ಅಮ್ಮ ಅವರ ಅಮ್ಮನ Jesus is touching you. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Hallelujah. Hallelujah. No. Wait.
her sister or someone is receiving healing. ನೋಡಿ, ಇವರ ಒಬ್ಬರ ಸಹೋದರಿಗೆ ಸೌಖ್ಯ ಸಿಗ್ತಾ ಇದೆ. Not this mother, somebody else is here with her. ನೋಡಿ, ಇವರ ಜೊತೆ ಬೇರೆ ಯಾರು Someone else. ಬಂದಿದ್ದಾರೆ. ಇವರ ಜೊತೆ Someone else. ಬೇರೆ ಯಾರೋ ಇವರ ಜೊತೆ ಬಂದವರು. ಯಾರು? Who is she? ಅವರು ಯಾರು? Who is she? Your sister. ತಮ್ಮನ ಹೆಂಡತಿ. Jesus. More a bit. ಅಮ್ಮ ಈಚೆ. Move from. ಮಗಳೇ ಆಚೆ. Move from. Hey, don't touch. ಮುಟ್ಟಬೇಡಿ. Jesus is touching her. ಯೇಸು ಅವಳನ್ನು ಮುಟ್ಟುತ್ತಿದ್ದಾರೆ. Look at this. ಅವರನ್ನು ನೋಡಿ. This is Jesus' touch. ಯೇಸು ಸ್ವಾಮಿಯ ಸ್ಪರ್ಶನ ಇವಳಿಗೆ ಸಿಗ್ತಾ ಇದೆ. Because of the fight inside the house. ನೋಡಿ, ಮನೆಯ ಒಳಗಡೆಯಿನ ಜಗಳದಿಂದ She is very much depressed. ಅವಳು ತುಂಬಾ ಡಿಪ್ರೆಸ್ ಆಗಿದ್ದಾಳೆ. Somebody hold on. Somebody hold on. ಅವಳನ್ನು ಹಿಡಿಯಿರಿ. Now that spirit is leaving her. ನೋಡಿ, ಆ ಶಕ್ತಿ ಅವಳಿಂದ ಈಗ ಬಿಟ್ಟು ಹೋಗ್ತಾ ಇದೆ. Now that spirit is leaving ಆ her. ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. Now that spirit is leaving. ಆ Oh, ಶಕ್ತಿ get out of ಹೋಗ್ತಾ her. ಇದೆ. Get out of her. ಬಿಟ್ಟು ಹೋಗು ಅವಳಿಂದ. ಬಿಟ್ಟು ಹೋಗು ಇವಳಿಂದ. What a blessing. Priests are releasing their priestly authority. This is what is going to happen in the church. ನೋಡಿ, ಇದಾಗಿದೆ. ಗುರುಗಳು ಗುರುಪಟ್ಟದ They ಅಧಿಕಾರ are releasing the authority. Look at ಅವರು this. ತಮ್ಮ ಅಧಿಕಾರವನ್ನು What ಉಪಯೋಗಿಸುತ್ತಿದ್ದಾರೆ. else we need? ಏನ್ ಮಾಡ್ತಾ ಇದ್ದೀರಾ? This is what is going to happen. This is the revival of the church. This is the revival of the church. ಇದಾಗಿದೆ ಧರ್ಮ ಸಭೆಯ ಪ್ರಕಟಣೆ. This family, whole family is getting delivered. It's a powerful day for them. ನೋಡಿ, ಇವರ ಇಡೀ ಕುಟುಂಬಕ್ಕೆ ಬಿಡುಗಡೆ ಸಿಗ್ತಾ ಇದೆ. Your problem was in the hip. ನಿಮ್ಮ ತೊಂದರೆ ಸೊಂಟಕ್ಕೆ ಅಲ್ವಾ? It's in the left side. ನೋಡಿ, ಎಡಬದಿಯಲ್ಲಿ. When you move legs like this, you will hear a sound tick, tick, tick from here. ನೀವು ನೋಡಿ, ಕಾಲು ಮುಂದಕ್ಕೆ ಚಾಚುವಾಗ ಟಿಕ್ ಟಿಕ್ ಅಂತ ಸೌಂಡ್ ಬರ್ತದೆ. ಹೌದಾ? ಹೌದು. Go around the ground and come back. ನೋಡಿ, You will never hear that sound in your ಈ lifetime. ಸೌಂಡ್ ಎಂದಿಗೂ ಕೇಳಿಸುವುದಿಲ್ಲ. ಈ ಮೈದಾನದ Jesus ಸುತ್ತಲೂ is in ಹೋಗ್ಬಿಟ್ಟು you. Jesus is in you. Jesus is in you today. Oh, deep in my heart, I do believe Jesus is in you too. Walk around and come back. ನೋಡಿ, ಮೈದಾನದ ಸುತ್ತಲೂ ಒಮ್ಮೆ ಹೋಗ್ಬಿಟ್ಟು ನಡೆದ್ಬಿಟ್ಟು ಬಾ. Where is that wife? Where is that wife? ನೋಡಿ, ಆ ಭಾರ್ಯ ಎവിടെ ಚೂಯಿಗೆ? ಅವರ ಹೆಂಡತಿಯಲ್ಲಿ. ಗಂಡ ಒಡೆದ. ಗಂಡ ಸೊಂಟಕ್ಕೆ ಒಡೆದಂತ ಹೆಂಡತಿ ಎಲ್ಲಿ? ಪೊರಂ ಮೊದಲು ತಾಳುಂಟು. ಅವಳ ಬೆನ್ನೆಯಿಂದ ಕೆಳಗಡೆ ಗಂಡ ಒಡೆದ ಅಷ್ಟು. ಆ ಹೆಂಡತಿಯಲ್ಲಿ ಆ ಹೆಂಡತಿ ಗಂಡ ಸಾರಿಯಾಗಿ Jesus is in you. ಸೊಂಟದ ತನಕ ಅಷ್ಟು Jesus is in you. ಹೆಂಡತಿಯಲ್ಲಿ. Jesus is in you today. Oh, deep in my heart, I do believe Jesus is in you today. My daughter, ನನ್ನ ಮಗಳೇ, my Jesus knows ನನ್ನ ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. your pain, ನಿನ್ನ ನೋವು, what you went through. Three days, 3 ದಿನಗಳು you were out of the room, ನೀನು ಕೋಣೆಯಿಂದ ಹೊರಗಡೆ ಇದ್ದಿ. suffered. ನರಳುತ್ತಾ. There is no one to save me. ಯಾರು ನನ್ನನ್ನು ಕಾಪಾಡಲಿಕ್ಕಿಲ್ಲವಲ್ಲ. Your prayers ನಿನ್ನ ಪ್ರಾರ್ಥನೆ answered tonight. ಇಂದಿಗೂ ಉತ್ತರ ಬಂದಿದೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. You were standing near to the door. ನೀನು ಬಾಗಿಲ ಹತ್ತಿರ ನಿಂತಿರುವಾಗ He was saying something and going. ಅವರು ಏನೋ ಹೇಳ್ಬಿಟ್ಟು ಹೋದರು.
He was wearing a red shirt ಅವರು with the stripes. ಕೆಂಪು ಬಣ್ಣದ ಶರ್ಟ್ ಧರಿಸಿದ್ರು. You never thought he will come back. ಅವರು ಎಂದಿಗೂ ತಿಳಿದಿರಲಿಲ್ಲ ವಾಪಸ್ നിന്നെ അടിക്കുമെന്ന് വിചാരിച്ചില്ല. ಅವನು ನಿನ್ನನ್ನು ಹೊಡೆಯುತ್ತಾನಂತ ನೀನು ನಂಬಿರಲಿಲ್ಲ. But unexpected. ಆದ್ರೆ ಆಕಸ್ಮಿಕವಾಗಿ From this side, ಮೇಲಿನಿಂದ you got the pain. ಅಷ್ಟು ಹೊಡೆದ ನೋವಿದೆ. It was 4:45 4:45 in the afternoon. ಮಧ್ಯಾಹ್ನದ ನಂತರ. You were wearing a yellow nighty type of dress. ನೀವು ಎಲ್ಲೋ ಬಣ್ಣದ ನೈಟಿ ಹಾಕಿಕೊಂಡಿದ್ದೀಯ. Everything is true. ಹೇಳಿದ್ದೆಲ್ಲ ನಿಜವಾ? ಹೌದು. It was 4:46. ಅದು 4:46 ಸಮಯ ಅಲ್ವಾ? ಹೌದು. He was wearing a red and striped shirt. ಅವರು ಕೆಂಪು ಬಣ್ಣದ ಶರ್ಟ್ You ಧರಿಸಿ. were wearing a nighty. ನೀವು ನೈಟಿ ಹಾಕೊಂಡಿದ್ದೀರಾ. Side of that nighty here. ನೋಡಿ ನೈಟಿಯ ಬದಿಯಲ್ಲಿ ಓಪನ್ ನೋಡಿ ಹರಿದಿದ ನೈಟಿ ಹಾಕೊಂಡಿದ್ದೀರಾ. This ಈ side. ಈ ಬದಿಯಲ್ಲಿ ಹೌದಾ? ಎಸ್. Today, ಇಂದು my Jesus ನನ್ನ ಯೇಸು is entering into your family. ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾರೆ. Oh Lord God, Antum Haurtamane Adiyantam Illa Maheshane. She's broken. She's broken. Sit. She's fully lost. നന്നായി വണങ്ങിയിടുന്നേ സാധു ഞാനും വീണു വണങ്ങുന്നേ അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അങ്ങെത്രയോ മഹോന്നതൻ. ഓ ദൈവമേ രാജാദി രാജദേവാ ആദി അന്തം ഇല്ല മഹേശ്വരനെ സർവലോകം ഒന്നായി പാടുന്നു. സാധു ഞാനും വീണു വണങ്ങുന്നു. അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അത്യുച്ചത്തിൽ ഞാൻ പാടും കർത്താവേ അങ്ങെത്രയോ മഹോന്നതൻ അങ്ങെത്രയോ മഹോന്നതൻ. If you are spirit filled, now you know what atmosphere we are into. ನಿಮ್ಮ ಗೊತ್ತು ನಿಮ್ಮಲ್ಲಿರುವಂತ ಅಟ್ಮಾಸ್ಫಿಯರ್ ಏನು. If you have Holy Spirit, ನಿಮ್ಮಲ್ಲಿ ಪವಿತ್ರಾತ್ಮ you will know where are we. ನಮಗೆ ಗೊತ್ತು ನಾವು ಎಲ್ಲಿದ್ದೇವೆಂದು.
Christ is inside you. ಯೇಸು ಕ್ರಿಸ್ತನಿನಲ್ಲಿ Christ is in you. ಯೇಸು ನಿನ್ನಲ್ಲಿ Christ is in you. ಯೇಸು ನಿನ್ನಲ್ಲಿ To make you perfect. ನಿನ್ನನ್ನು To ಪೂರ್ಣಗೊಳಿಸಲು strengthen you. ನಿನ್ನನ್ನು ಪೂರ್ಣತನನಾಗಿಸಲು Sister, where the green. ನೀವು It started after delivery. ನೋಡಿ ಹೆರಿಗೆಯ ನಂತರ Jesus ಪ್ರಾರಂಭವಾಗುವುದು is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. You were saying, I can't hold even my child. ನನ್ನ ಮಗುವನ್ನು I can't even ಹಿಡಿಲಿಕ್ಕೆ- lift my child. ನನ್ನ ಮಗುವನ್ನು ಎತ್ತರಿಕ್ಕೂ ಆಗ್ತಾ ಇಲ್ಲ. I know what I am going through. ನನಗೆ ಗೊತ್ತು ನಾನು ಎಷ್ಟು ಅನುಭವಿಸ್ತಿದ್ದೇನೆಂದು. I can't tell this to anyone. ನನಗೆ ಯಾರಲ್ಲೂ ಇದನ್ನು ಹೇಳಲಿಕ್ಕೆ ಆಗ್ತಾ Lord ಇಲ್ಲ. Jesus, you heal me. ಯೇಸುವೇ ನನ್ನನ್ನು That's ಗುಣಪಡಿಸು. what you prayed. ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ. അങ്ങെത്രയോ മഹോന്നതൻ ഓ ദൈവമേ Glory. രാജാധിരാജദേവ ആദ്യന്തം ഇല്ലാത്ത മഹേശ്വരേ. You are going to receive the touch of God. Each of you, open your eyes. Open your eyes. ಪ್ರತಿಯೊಬ್ಬರು ನಿಮ್ಮ Volunteers, be ready back. ನೋಡಿ ವಾಲಂಟಿಯರ್ಸ್ ಹಿಂದಕ್ಕೆ ಹೋಗಿ. Ready back. Volunteers, go back. ಎಲ್ಲ ವಾಲಂಟಿಯರ್ಸ್ ಅವರ ಹಿಂದಕ್ಕೆ ಹೋಗಿ. Go back. Hold them. ಅವರು ಬಿದ್ರೆ ಹಿಡೀರಿ. I'm going to pray for them. ಈಗ ಇವರಿಗಾಗಿ ಈಗ ಪ್ರಾರ್ಥಿಸುತ್ತೇವೆ. They will receive the touch of God now. ಅವರೀಗ ದೇವರ ಸ್ಪರ್ಶನೆಯನ್ನು ಈಗ ಪಡೆಯುತ್ತಾರೆ. Massive healings will be received. ನೋಡಿ ಅನೇಕರಿಗೆ ಈಗ ಸೌಖ್ಯ ಸಿಗ್ತದೆ. Priests are releasing their priestly authority. ನೋಡಿ ಗುರುಗಳು ತಮ್ಮ ಗುರುಪಟ್ಟದ ಅಧಿಕಾರ. Now you are in the fire. ಈಗ ನೀವು ಬೆಂಕಿಯಲ್ಲಿ ಇದ್ದೀರಿ. Now you are in the fire. ನೀವೀಗ ಬೆಂಕಿಯಲ್ಲಿ ಇದ್ದೀರಿ. The fire. ಬೆಂಕಿ. In the fire. ಬೆಂಕಿ. In the fire of God. ಬೆಂಕಿ ದೇವರ ಬೆಂಕಿ. The fire of God. ದೇವರ ಬೆಂಕಿ. Receive it. ಸ್ವೀಕರಿಸಿ. Receive it. ಅದನ್ನು ಸ್ವೀಕರಿಸಿ. Ready? ಸಿದ್ಧರಿದ್ದೀರಾ? Ready to receive. ಸ್ವೀಕರಿಸಲು Ready ಸಿದ್ಧರಿದ್ದೀರಾ? to receive. ಸ್ವೀಕರಿಸಲು You are going to ಸಿದ್ಧರಿದ್ದೀರಾ? receive it. ನೀವು ಸ್ವೀಕರಿಸುತ್ತಿದ್ದೀರಿ. You are going to receive ನೀವು it. ಇದನ್ನು ಈಗ You are ಸ್ವೀಕರಿಸುತ್ತೀರಿ. going to receive ನೀವು it. ಇದನ್ನು ಸ್ವೀಕರಿಸುತ್ತೀರಿ. In the name of Jesus. ಯೇಸುವಿನ ನಾಮದಲ್ಲಿ The time has come. ಸಮಯ ಬಂದಿದೆ. The time has come. ಸಮಯವೀಗ ಬಂದಿದೆ. Jesus is here to touch you. ಯೇಸು ನಿನ್ನನ್ನು ಮುಟ್ಟಲು ಇಲ್ಲಿದ್ದಾರೆ. He is here to heal you. ಅವರು ನಿನ್ನನ್ನು ಗುಣಪಡಿಸಲು ಬಂದಿದ್ದಾರೆ. Touch! Touch! ಮುಟ್ಟಿರಿ. Touch! ಮುಟ್ಟಿರಿ. Touch! ಮುಟ್ಟಿರಿ. Lord, you ಸುವೆ touch ಸುವೆ ಸುವೆ. Lord, you touch them. ದೇವರೇ ಇವರನ್ನು ಮುಟ್ಟಿರಿ. Touch them. ಮುಟ್ಟಿರಿ ದೇವರೇ. Touch them. ಮುಟ್ಟಿರಿ. Touch! ಸುವೆ ಸುವೆ ಸುವೆ. Touch! ಸುವೆ Touch, ಸುವೆ touch, ಸುವೆ. touch. ಮುಟ್ಟಿರಿ ಮುಟ್ಟಿರಿ. Touch. ಮುಟ್ಟಿರಿ. Touch! ಮುಟ್ಟಿರಿ. The divine touch! ದೈವಿಕ The divine ಸ್ಪರ್ಶನೆ. touch! ದೈವಿಕ The divine ಸ್ಪರ್ಶನೆ. touch! The divine touch! ದೈವಿಕ ಸ್ಪರ್ಶನೆ. The divine touch! ದೇವರ ಸ್ಪರ್ಶನೆ. The touch of God! ದೇವರ The touch of ಸ್ಪರ್ಶನೆ. The touch of God! ಯೇಸುವೆ 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 ಎಲ್ಲರೂ ಕರೀರಿ ಯೇಸುವೆ ಯೇಸುವೆ ಎಂದು ಕರೀರಿ 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 ಕರೀರಿ. Come on! Come on! Give it up to Jesus. ಯೇಸುವೆ 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 ಎಲ್ಲರೂ ಕರೀರಿ ಕರೀರಿ. ಯೇಸುವೆ ಎಂದು ಕೂಗಿರಿ ಕೂಗಿರಿ. ಯೇಸುವೆ 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 ಯೇಸುವೆ. Touch him and set him free. It's a perfect healing. ಪೂರ್ಣವಾದ ಸೌಖ್ಯ. The perfect healing is revealed. ಪೂರ್ಣವಾದ ಸೌಖ್ಯ The ಸಿಕ್ಕಿದೆ. perfect healing is revealed. ಪೂರ್ಣವಾದ ಸೌಖ್ಯ. Jesus is touching your brother. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Jesus is touching your brother. ಯೇಸು ನಿನ್ನನ್ನು Jesus is ಮುಟ್ಟುತ್ತಿದ್ದಾರೆ. touching your brother. ಯೇಸು ನಿನ್ನನ್ನು Jesus is touching ಮುಟ್ಟುತ್ತಿದ್ದಾರೆ. your brother. ಯೇಸು Jesus, ಮುಟ್ಟುತ್ತಿದ್ದಾರೆ. go to the priest. Go to the priest. Go ನೋಡಿ to the ಗುರುಗಳ ಹತ್ತಿರಕ್ಕೆ ಹೋಗಿ ಗುರುಗಳ ಹತ್ತಿರಕ್ಕೆ. Oh, ದೈವಮೇ.
ಮುಂದೆ ಇರುವ ಎಲ್ಲ ಭಕ್ತಾದಿಗಳು ತಮ್ಮ ಆಸನಕ್ಕೆ ಹೋಗಿ ಬ್ರದರ್ ಸಜಿತ್ ಅವರು ಅಲ್ಲಿಯೇ ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಎಲ್ಲ ನಿಮ್ಮ ಸ್ಥಳಗಳಿಗೆ ಹೋಗಿ, ಎಲ್ಲ ನಿಮ್ಮ ಸ್ಥಳಗಳಿಗೆ ಹೋಗಿ ಬ್ರದರ್ ಅಲ್ಲಿಯೇ ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾರೆ. Hello. Praise the Lord. ಎಲ್ಲರೂ ನಿಮ್ಮ ನಿಮ್ಮ ಕುರ್ಚಿಯಲ್ಲಿ ಹೋಗಿ ಕುಳಿತುಕೊಳ್ಳಿ. ಎಲ್ಲರೂ ಹಿಂದಕ್ಕೆ ಹೋಗಿ. ಸ್ತುತಿಗೆ ಪಾತ್ರನು ಮಹಿಮೆ ನಿಮಗೆ, ನನ್ನ ಕರಗಳ ಎತ್ತಿ ಎಂದು ನಿಮ್ಮನ್ನೇ ಆರಾಧಿಸುವೆ. ಸ್ತುತಿಗೆ ಎಲ್ಲ ನಿಮ್ಮ ಸ್ಥಳಕ್ಕೆ ಹೋಗಿ ಮಹಿಮೆ ನಿಮಗೆ. ಎಲ್ಲ ಹೋಗಿ ಜಾಗ ಸ್ಥಳಕ್ಕೆ ಹೋಗಿ